ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ ದಾಕ ಮಗುವೀರ ಮಹಾಜನ ಸಂಘ ಮಂಗಳೂರು ಉತ್ತರ ಹಾಗೂ ಮಧ್ಯ ವಲಯದ ವತಿಯಿಂದ ನಮ್ಮ ಶ್ರಮದ ಕಾಣಿಕೆ ಅಮ್ಮನ ಸ್ವರ್ಣ ಕಳಶಕ್ಕೆ ಸ್ವರ್ಣ ಸಂಚಯನ ಹಾಗೂ ಗುರಿ ಸಾಧನ ಸಮಾವೇಶ. ಜನ ಬಂಧುಗಳಿಂದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸ್ವರ್ಣ ಕಳಶ ನಿರ್ಮಾಣಕ್ಕೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಶ್ರೇಷ್ಠ ಮಾತಿನಂತೆ ಶ್ರೀ ತಾಯಿಯ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಒಪ್ಪಿಸುವ ದೇಣಿಗೆ ನಮ್ಮ ದುಡಿಮೆಯ ಶ್ರಮದ ಕಾಣಿಕೆ ಸ್ವರ್ಣ ನಿಧಿ ಸಮರ್ಪಣೆ. ಹೀಗೆ ಗೌರವಾನ್ವಿತ ನಾಡೋಜ ಡಾಕ್ಟರ್ ಜಿ ಶಂಕರ್ ಗೌರವಾಧ್ಯಕ್ಷರು, ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಉಚ್ಚಿಲ, ಪೂಜನೀಯ ಶ್ರೀ ಸುಭಾಷ್ ಚಂದ್ರ ಪೂಜಾರಿಯವರು, ಸುಭಾಷ್ ಚಂದ್ರರು ಉಪಾಧ್ಯಕ್ಷರು ಮಹಾಜನ ಸಂಘ, ಶ್ರೀ ಮನೋಜ್ ಸಾಲಿಯಾನ್, ಶ್ರೀ ಮೋಹನ್ ಬೆಂಗ್ರೆ, ಶ್ರೀ ನಿತಿನ್ ಕುಮಾರ್, ಶ್ರೀ ಶಶಿಕುಮಾರ್ ಮೆಂಡನ್, ಶ್ರೀ ಉಮೇಶ್ ಟಿ ಕರ್ಕೇರ, ಶ್ರೀ ದಯಾನಂದ ಪುತ್ರನ್, ಶ್ರೀ ಗುಂಡು ಬಿ ಅಮೀನ್, ಶ್ರೀ ವಾಸುದೇವ್ ಸಾಲಿಯಾನ್, ಶ್ರೀ ಸದಾಶಿವ ಕೋಟ್ಯಾನ್ ಪಲ್ಲಿಮಾರು, ಶ್ರೀ ಸಹದೇವ ಕರ್ಕೇರ, ಶ್ರೀ ಸುಕುಮಾರ್ ಶ್ರೀಯಾನ್, ಶ್ರೀ ಮೋಹನ್ ಬಂಗೇರ, ಶ್ರೀ ಚಂದ್ರಶೇಖರ ಶ್ರೀಯಾನ್, ಶ್ರೀ ಚಂದ್ರಶೇಖರ ಗುರಿಕಾರರು, ಶ್ರೀ ಶರತ್ ತಿಂಗಳಯ್ಯ, ಶ್ರೀ ಕಮಲಾಕ್ಷ ಅಮೀನ್ ಬೋಳಾರ, ಶ್ರೀ ಬಾಲಕೃಷ್ಣ ಗುಜರನ್, ಶ್ರೀ ಕೇಶವ ಕರ್ಕೇರ ಗುರಿಕಾರರು, ಶ್ರೀ ಗಂಗಾಧರ ಸಾಲಿಯಾನ್, ಶ್ರೀ ನವೀನ್ ಸುವರ್ಣ, ಶ್ರೀ ಭೋಜರಾಜ ಖಾರ್ವಿ, ಶ್ರೀ ಅಮೃತ ಸುವರ್ಣ, ಶ್ರೀ ದಯಾನಂದ ಪುತ್ರನ್, ಶ್ರೀ ಚಂದ್ರಹಾಸ ಸುವರ್ಣ, ಶ್ರೀ ನಾರಾಯಣ ಕೋಟ್ಯಾನ್, ಶ್ರೀ ರಾಜಶೇಖರ ಕರ್ಕೇರ, ಶ್ರೀ ಲಕ್ಷ್ಮಣ ಅಮೀನ್ ಕೋಡಿಕಲ್, ಶ್ರೀ ಲೀಲಾಧರ್ ತಣ್ಣೀರ್ ಬಾವಿ, ಶ್ರೀ ಭರತ್ ಕುಮಾರ್, ಶ್ರೀ ಮಾಧವ್ ಪಿ ಸುವರ್ಣ, ಶ್ರೀ ಯಶವಂತ್ ಕರ್ಕೇರ, ಶ್ರೀ ಕೇಶವ ಕುಂದರ್, ಶ್ರೀ ರವೀಂದ್ರ ಎಂ ಕರ್ಕೇರ, ಶ್ರೀಮತಿ ಮಮತಾ ರಾಘವ ಪುತ್ರನ್ ಇವರೆಲ್ಲರೂ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೂ ಗೌರವ ಉಪಸ್ಥಿತರಾಗಿ ವೇದಿಕೆಯ ಮುಂಭಾಗದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಇರುವಂತಹವರು, ವಿಶೇಷ ಆಮಂತ್ರಿತರೆಲ್ಲ ತಮ್ಮ ತಮ್ಮ ಆಸ್ಥಾನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಹೋ ನಮಿಪೆವು ತಾಯಿ ನಿನಗೆ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿಗೆ, ಉಚ್ಚಿಲದ ಮಾತೆ ಶ್ರೀ ಮಹಾಲಕ್ಷ್ಮಿಗೆ. ಓ ನಮಿಪೆವು ತಾಯಿ ನಿನಗೆ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿಗೆ, ಉಚ್ಚಿಲದ ಮಾತೆ ಶ್ರೀ ಮಹಾಲಕ್ಷ್ಮಿಗೆ. ನಮ್ಮ ಶ್ರಮದ ಕಾಣಿಕೆಯನ್ನ ಅಮ್ಮನ ಸ್ವರ್ಣ ಕಳಶಕ್ಕೆ ನೀಡಿ ಸಮಸ್ತ ವೀರ ಮೊಗವೀರ ಬಂಧುಗಳು ನಿಸ್ವಾರ್ಥದಿ ನಡೆಸುವ ಪುಣ್ಯ ಕಾರ್ಯ ಅಗ್ರಮಾನ್ಯ ನಾಡೋಜ ಶ್ರೀಗಳ, ಅಗ್ರಮಾನ್ಯ ನಾಡೋಜ ಶ್ರೀಗಳ ನಾಯಕತ್ವದಿ ನಡೆಯುವಂತ ಕಾರ್ಯ ನಿರ್ವಿಘ್ನದಿ ನಡೆಸು. ವ್ಯಾಘ್ರ ಚಾಮುಂಡೇಶ್ವರಿಯೇ ಹರಸು, ನಿರ್ವಿಘ್ನದಿ ನಡೆಸು. ತಾಯಿ ಶ್ರೀ ಮಹಾಲಕ್ಷ್ಮೀ ನೀ ಹರಸು. ಓ ನಮಿಪೆವು ತಾಯಿ ನಿನಗೆ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿಗೆ, ಉಚ್ಚಿಲದ ಮಾತೆ ಶ್ರೀ ಮಹಾಲಕ್ಷ್ಮಿಗೆ, ಉಚ್ಚಿಲದ ಮಾತೆ ಶ್ರೀ ಮಹಾಲಕ್ಷ್ಮಿಗೆ, ಉಚ್ಚಿಲದ ಮಾತೆ ಶ್ರೀ ಮಹಾಲಕ್ಷ್ಮಿಗೆ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ನೆಚ್ಚಿನ ಸಮಾಜದ ಅಗ್ರಮಾನ್ಯ ನಾಯಕರು, ನಮ್ಮ ಸಮಾಜದ ಹಲವಾರು ದೇವಸ್ಥಾನಗಳ ಅಭಿವೃದ್ಧಿಯ ಹರಿಕಾರರು, ಬಡವರ ಕಣ್ಮಣಿ ಕೊಡುಗೈ ದಾನಿ, ನಮ್ಮ ಹೆಮ್ಮೆಯ ಕುಲರತ್ನ ಡಾಕ್ಟರ್ ನಾಡೋಜ ಜಿ ಶಂಕರ್ ಇವರನ್ನು ನಮ್ಮ ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ.
ಶ್ರೀ ಸದಾನಂದ ಬಂಗೇರರು ಇವರಿಗೆ ಶಾಲು ಹಾಕುವ ಮೂಲಕ ಬಂಗೇರರಿಂದ ಪ್ರೀತಿಯ ಒಲುಮೆಯ ಗೌರವಾರ್ಪಣೆ. ಇಂದಿನ ದೀಪ ಪ್ರಜ್ವಲನೆ ಪೂಜನೀಯ ಶ್ರೀ ಸುಭಾಷ್ ಪೂಜಾರಿ, ಪ್ರಧಾನ ಅರ್ಚಕರು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಉಗೈರಪಟ್ಟಣ ಉಳ್ಳಾಲ್ ಇವರನ್ನು ಕೂಡ ಎಲ್ಲರ ಪರವಾಗಿ ಆರ್ಥಿಕವಾಗಿ ಶ್ರೀ ಸ್ವಾಗತಿಸಿದ್ದೇನೆ. ಬಾಬು ಸಾಲಿ ಅಂದ್ರವರು ಇವರಿಗೆ ಶಾಲು ಗೌರವವನ್ನು ಸಲ್ಲಿಸಬೇಕಾಗಿ ಸಭೆಯ ಅಧ್ಯಕ್ಷರಾದ ಶ್ರೀ ಸುಭಾಷ್ ಕಾಂಚನ್, ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಮಗವೀರ ಮಹಾಜನ ಸಂಘ ರಿಜಿಸ್ಟರ್ಡ್ ಉಳ್ಳಾಲ್ ಇವರನ್ನು ಕೂಡ ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀ ರಾಜೇಶ್ ಪುತ್ರಂದ್ರವರಿಂದ ಸಂತ ಅಮೀನ್ ಗುರಿಕಾರರು, ಆಡಳಿತ ಮುಕ್ತೇಶ್ವರರು ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನ ಮಗವೀರಪಟ್ಟಣ ಉಳ್ಳಾಲ್ ಇವರನ್ನ ಕೂಡ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀ ಕಾಶಿನಾಥ್ ಪುತ್ರನ್ ಅವರಿಂದ ಶಾಲು ಸ್ವಾಗತ. ಶ್ರೀ ಗಂಗಾಧರ್ ಸುವರ್ಣ ಮಧ್ಯಸ್ಥರು ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನ ಮಗವೀರಪಟ್ಟಣ ಉಳ್ಳಾಲ್ ಇವರನ್ನು ಕೂಡ ಎಲ್ಲರ ಪರವಾಗಿ ಆರ್ಥಿಕವಾಗಿ ಶ್ರೀ ನಾಗೇಶ್ ಸ್ವಾಗತಿಸಿದ್ದೇನೆ. ಅಮೀಂದ್ರಿಂದ ಶಾಲುವಿನ ಗೌರವ. ಶ್ರೀ ಸದಾನಂದ ಬಂಗೇರ್ ಉಳ್ಳಾಲ್ ಗೌರವ ಸಲಹೆಗಾರರು, ಸ್ವರ್ಣ ಕಲಶ ನಿರ್ಮಾಣ ಸಮಿತಿ ಕೇಂದ್ರೀಯ ಮಂಡಳಿ ಉಚ್ಚಿಲ ಇವರನ್ನ ಕೂಡ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀಮತಿ ರಂಜಿನಿ ಸುಭಾಷ್ ಕರ್ಕೆರರಿಂದ ಶ್ರೀ ಮೋಹನ್ ಬೆಂಗ್ರೆ ಆತ್ಮೀಯ ಸ್ವಾಗತ. ಗೌರವ ಸಲಹೆಗಾರರು, ಉಚ್ಚಿಲ ಮಹಾಲಕ್ಷ್ಮಿ ಸ್ವರ್ಣ ಕಲಶ ನಿರ್ಮಾಣ ಸಮಿತಿ ಮಂಗಳೂರು ಇವರನ್ನ ಕೂಡ ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀಮತಿ ಮೀನಾಕ್ಷಿ ದಾಮೋದರಿಂದ ಆತ್ಮೀಯ ಸ್ವಾಗತ. ಶ್ರೀ ನಿತಿನ್ ಕುಮಾರ್ ಅಧ್ಯಕ್ಷರು ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ಮಂಗಳೂರು ಇವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಪ್ರಭಾವತಿ ಬಂಗೇರ ಸುಭಾಷ್ ನಗರ ಶ್ರೀ ಶಶಿಕುಮಾರ್ ಮೆಂಡರ್ ಸ್ವಾಗತ. ಅಧ್ಯಕ್ಷರು ಶ್ರೀ ಕರ್ನಾಟಕ ಪಶ್ಚಿಮ ಮೀನುಗಾರ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇವರನ್ನು ಕೂಡ ನಾವು ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಗೀತಾ ಕರ್ಕೇರರಿಂದ ಹಾರ್ದಿಕ ಸ್ವಾಗತ. ಶ್ರೀ ಕೂಡ ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಕಿಶೋರ್ ಅವರು ಇವರನ್ನ ಶಾಲು ಗೌರವ ಇವರಿಗೆ ಸಲ್ಲಿಸಬೇಕಾಗಿ ವಿನಂತಿ. ಶ್ರೀ ಗುಂಡು ಅಮೀನ್ ಅಧ್ಯಕ್ಷರು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಇವರನ್ನು ಕೂಡ ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ವಾಣಿ ವಿಶ್ವಜಿತ್ ಬಂಗೇರರಿಂದ ಶ್ರೀ ಸ್ವಾಗತ. ವಾಸುದೇವ್ ಸಾಲ್ಯಾನ್ ಅಧ್ಯಕ್ಷರು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಕ್ಷೇತ್ರ ಆಡಳಿತ ಸಮಿತಿ ಉಚ್ಚಿಲ ಇವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ದಯಾವತಿ ಡಿ ಅವರಿಂದ ಸ್ವಾಗತ. ಶ್ರೀ ಸದಾಶಿವ ಕೋಟ್ಯಾನ್ ಪಾಲಿಮಾರ್ ಅಧ್ಯಕ್ಷರು ಯಜಮಾಡಿಯವರು ಮೊಗವೀರ ಮಹಾಸಭಾ ಯಜಮಾಡಿ. ಶ್ರೀ ಚಂದ್ರ ಸುವರ್ಣರು ಇವರನ್ನ ಗೌರವಿಸಬೇಕಾಗಿ ವಿನಂತಿ. ಶ್ರೀ ಸಹದೇವ್ ಕರ್ಕೇರ ಅಧ್ಯಕ್ಷರು ಮುಲ್ಕಿ ನಾಲ್ಕುಪಟ್ಟಣ ಮೊಗವೀರ ಮಹಾಸಭಾ ಮುಲ್ಕಿ ಇವರನ್ನ ಕೂಡ ನಾವು ಆರ್ಥಿಕವಾಗಿ ಸ್ವಾಗತಿಸಿದ್ದೇವೆ. ಶ್ರೀ ಜಿತೇಂದ್ರ ಬಂಗೇರರಿಂದ ಸ್ವಾಗತ, ಶಾಲು ಗೌರವ. ಶ್ರೀ ಕುಮಾರ್ ಶ್ರೀಯನ್ ಅಧ್ಯಕ್ಷರು ಕಾಡಿಪಟ್ಟಣ ನಡಿಪಟ್ಟಣ ಮೊಗವೀರ ಸಂಯುಕ್ತ ಸಭಾ ಪಡುಬಿದ್ರೆ ಇವರನ್ನು ಕೂಡ ನಾವು ಸ್ವಾಗತಿಸಿದ್ದೇವೆ. ಶ್ರೀ ವಿನೋದ್ ಬಂಗೇರರಿಂದ ಶಾಲು ಗೌರವ. ಶ್ರೀ ಮೋಹನ್ ಬಂಗೇರ ಅಧ್ಯಕ್ಷರು ಕಾಪು ನಾಲ್ಕುಪಟ್ಟಣ ಮಗವೀರ ಮಹಾಸಭಾ ಕಾಪು ಇವರನ್ನು ಕೂಡ ನಾವು ಸ್ವಾಗತಿಸಿದ್ದೇವೆ. ಶ್ರೀ ಮುಖೇಶ್ವರವರು ಇವರನ್ನ ಗೌರವಿಸಬೇಕಾಗಿ ವಿನಂತಿ. ಶ್ರೀ ಚಂದ್ರಶೇಖರ್ ಶ್ರೀಯಾನ್ ಅಧ್ಯಕ್ಷರು ಉಪ್ಪಳ ಮಗವೀರ ಗ್ರಾಮ ಸಭಾ ಉಪ್ಪಳ ಇವರನ್ನ ನಮ್ಮ ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀಯುತ ಕಪಿಲ್ ರವರು ಅವರನ್ನ ಗೌರವಿಸಬೇಕಾಗಿ ವಿನಂತಿ. ಶ್ರೀ ಚಂದ್ರಶೇಖರ್ ಗುರಿಕಾರರು ಅಧ್ಯಕ್ಷರು ಮಗವೀರ ಗ್ರಾಮ ಸಭಾ ಮಂಜೇಶ್ವರ ಇವರನ್ನು ಕೂಡ ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಸನ್ಮಾನ್ಯ ಡಾಕ್ಟರ್ ಜಿ ಶಂಕರ್ ಅವರಿಂದ ಗೌರವಾರ್ಪಣೆ. ಶ್ರೀ ಶರತ್ ತಿಂಗಳಾಯ ಅಧ್ಯಕ್ಷರು ಜಪ್ಪು ಮಗವೀರ ಗ್ರಾಮ ಸಭಾ ಜಪ್ಪು ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಇವರೆಲ್ಲರಿಗೆ ನಾಡೋಜ ಸನ್ಮಾನ್ಯ ಡಾಕ್ಟರ್ ಜಿ ಶಂಕರ್ ಅವರು ಶಾಲು ಗೌರವವನ್ನು ಶ್ರೀ ಬಾಲಕೃಷ್ಣ ಗುಜರಾನ್ ಅಧ್ಯಕ್ಷರು ಮಗವೀರ ಗ್ರಾಮ ಸಭಾ ಹೊಯ್ಗೆ ಬಜಾರ್. ಶ್ರೀ ಚಂದ್ರಶೇಖರ್ ಗುರಿಕಾರರು ಅಧ್ಯಕ್ಷರು ಮಗವೀರ ಗ್ರಾಮ ಸಭಾ ಮಂಜೇಶ್ವರ ಇವರನ್ನು ಕೂಡ ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ.
ಶ್ರೀ ಬಾಲಕೃಷ್ಣ ಗುಜರಾನ್ ಅಧ್ಯಕ್ಷರು ಮಗುವೀರ ಗ್ರಾಮ ಸಭಾ ವೈಗಿ ಬಜಾರ್ ಇವರನ್ನು ಕೂಡ ನಾವು ಹಾರ್ದಿಕವಾಗಿ ಸ್ವಾಗತಿಸಿದ್ದೇವೆ. ಇವರೆಲ್ಲರೂ ಕೂಡ ಡಾಕ್ಟರ್ ಜಿ ಶಂಕರ್ ಅವರಿಂದ ಗೌರವ ಶ್ರೀ ಕೇಶವ ಕರ್ಕೇರ ಗುರಿಕಾರರು ಅಧ್ಯಕ್ಷರು ಮಹಾಜನ ಸಂಘ ಬೆಂಗ್ರೆ ಇವರನ್ನು ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀ ಗಂಗಾಧರ್ ಸಾಲ್ಯಾನ್ ಅಧ್ಯಕ್ಷರು ಮಗುವೀರ ಗ್ರಾಮ ಸಭಾ ಪಡುವೈಗೆ ಬೆಂಗ್ರೆ ಇವರನ್ನು ಕೂಡ ನಾವು ಹಾರ್ದಿಕವಾಗಿ ಸ್ವಾಗತಿಸಿದ್ದೇವೆ. ಶ್ರೀ ನವೀನ್ ಸುವರ್ಣ ಅಧ್ಯಕ್ಷರು ಮಗುವೀರ ಗ್ರಾಮ ಸಭಾ ನೀರೇಶ್ವರ ಬೆಂಗ್ರೆ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ್ದೇವೆ. ಶ್ರೀ ಭೋಜರಾಜ್ ಕಾರ್ವಿ ಅಧ್ಯಕ್ಷರು ಕೊಂಕಣಿ ಕಾರ್ವಿ ಸಭಾ ಬೆಂಗ್ರೆ ಇವರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಶ್ರೀ ಅಮಿತ್ ಸುವರ್ಣ ಅಧ್ಯಕ್ಷರು ಮಗುವೀರ ಗ್ರಾಮ ಸಭಾ ಕುದ್ರೋಳಿ 1 ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ್ದೇವೆ. ಶ್ರೀ ದಯಾನಂದ್ ಪುತ್ರನ್ ಅಧ್ಯಕ್ಷರು ಮಗುವೀರ ಗ್ರಾಮ ಸಭಾ ಕುದ್ರೋಳಿ 2 ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ್ದೇವೆ. ಶ್ರೀ ಚಂದ್ರ ಸುವರ್ಣ ಅಧ್ಯಕ್ಷರು ಮಗುವೀರ ಗ್ರಾಮ ಸಭಾ ಕುದ್ರೋಳಿ 3 ಇವರನ್ನು ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೇವೆ. ಶ್ರೀ ನಾರಾಯಣ್ ಕೋಟ್ಯಾನ್ ಅಧ್ಯಕ್ಷರು ಮಗುವೀರ ಗ್ರಾಮ ಸಭಾ ಬೊಕ್ಕಪಟ್ನ ಇವರನ್ನು ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೇವೆ. ಶ್ರೀ ಲಕ್ಷ್ಮಣ್ ಅಮೀನ್ ಕೋಡಿಕಲ್ ಅಧ್ಯಕ್ಷರು ಮಗುವೀರ ಗ್ರಾಮ ಸಭಾ ಕೋಡಿಕಲ್ ಇವರನ್ನು ಕೂಡ ನಾವು ಹಾರ್ದಿಕವಾಗಿ ಸ್ವಾಗತಿಸಿದ್ದೇವೆ. ಶ್ರೀ ಭರತ್ ಕುಮಾರ್ ಅಧ್ಯಕ್ಷರು ಮಗುವೀರ ಗ್ರಾಮ ಸಭಾ ಕೂಳೂರು ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ್ದೇವೆ. ಶ್ರೀ ಮಾಧವ ಸುವರ್ಣ ಪಿ ಅಧ್ಯಕ್ಷರು ಮಗುವೀರ ಗ್ರಾಮ ಸಭಾ ಪಣಂಬೂರು ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ್ದೇವೆ. ಶ್ರೀ ಯಶವಂತ್ ಕರ್ಕೇರ ಅಧ್ಯಕ್ಷರು ಮಗುವೀರ ಗ್ರಾಮ ಸಭಾ ದೊಡ್ಡಕೊಪ್ಪಳ ಇವರನ್ನು ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೇವೆ. ಶ್ರೀ ಕೇಶವ ಕುಂದರ್ ಅಧ್ಯಕ್ಷರು ಮಗುವೀರ ಗ್ರಾಮ ಸಭಾ ಗುಡ್ಡಕೊಪ್ಪಳ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ್ದೇವೆ. ಶ್ರೀ ರವೀಂದ್ರ ಎಂ ಕರ್ಕೇರ ಅಧ್ಯಕ್ಷರು ಮಗುವೀರ ಗ್ರಾಮ ಸಭಾ ಮಿತ್ರಪಟ್ನ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ್ದೇವೆ. ಶ್ರೀ ಮಮತಾ ರಾಘವ ಪುತ್ರನ್ ಸದಸ್ಯರು ನಗರಸಭೆ ಉಳ್ಳಾಲ್ ಇವರನ್ನು ಕೂಡ ನಮ್ಮ ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದೇವೆ. ನಮ್ಮ ಕೇಂದ್ರ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಶಿವರಾಮ್ ಕೋಟ ಇವರನ್ನು ಕೂಡ ನಮ್ಮ ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ನೀಡುತ್ತಿದ್ದೇವೆ. ಹಾಗೆಯೇ ಉದಯಕುಮಾರ್ ಅಟ್ಟಿಯಂಗಡಿ ಅಧ್ಯಕ್ಷರು ಶ್ರೀ ಉಚ್ಚಿಲ ಸ್ವರ್ಣಕಲಶ ನಿರ್ಮಾಣ ಸಮಿತಿ ಕುಂದಾಪುರ ವಲಯ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಇವರನ್ನು ಕೂಡ ನಾವು ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸಿದ್ದೇವೆ. ಶ್ರೀ ಸತೀಶ್ ಕುಂದರ್ ಮಲ್ಪೆ ಅಧ್ಯಕ್ಷರು ಉಚ್ಚಿಲ ಮಹಾಲಕ್ಷ್ಮಿ ಸ್ವರ್ಣಕಲಶ ನಿರ್ಮಾಣ ಸಮಿತಿ ಉಡುಪಿ ವಲಯ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತಿದ್ದೇನೆ. ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅಧ್ಯಕ್ಷರು ಉಚ್ಚಿಲ ಮಹಾಲಕ್ಷ್ಮಿ ಸ್ವರ್ಣಕಲಶ ನಿರ್ಮಾಣ ಸಮಿತಿ ಮಧ್ಯ ವಲಯ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಸತೀಶ್ ಕರ್ಕೇರ ಗುಡ್ಡಗಪ್ಪಳ ಉಪಾಧ್ಯಕ್ಷರು ಉಚ್ಚಿಲ ಮಹಾಲಕ್ಷ್ಮಿ ಸ್ವರ್ಣಕಲಶ ನಿರ್ಮಾಣ ಸಮಿತಿ ಕೇಂದ್ರೀಯ ಮಂಡಳಿ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀ ಶಾಮ್ ಅಮೀನ್ ಬೆಂಗ್ರೆ ಪ್ರಧಾನ ಕಾರ್ಯದರ್ಶಿ ಉಚ್ಚಿಲ ಮಹಾಲಕ್ಷ್ಮಿ ಸ್ವರ್ಣಕಲಶ ನಿರ್ಮಾಣ ಸಮಿತಿ ಮಂಗಳೂರು ವಲಯ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀ ರಾಜೇಶ್ ಪುತ್ರನ್ ಉಳ್ಳಾಲ ಅಧ್ಯಕ್ಷರು ಉಚ್ಚಿಲ ಮಹಾಲಕ್ಷ್ಮಿ ಸ್ವರ್ಣಕಲಶ ನಿರ್ಮಾಣ ಸಮಿತಿ ಉಳ್ಳಾಲ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅಲ್ಲದೆ ನಮ್ಮ ಕೇಂದ್ರೀಯ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಮನೋಜ್ ಸಾಲ್ಯಾನ್ ಇವರನ್ನು ಕೂಡ ಈ ಸಭೆಗೆ ನಮ್ಮ ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸಿದ್ದೇವೆ. ಹಾಗೆಯೇ ವಿಶೇಷ ಆಮಂತ್ರಿತರಾಗಿ ಬಂದವರನ್ನು ಎಲ್ಲರನ್ನ ಈ ಸಮಿತಿಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಹಾಗೂ ಬಂದಂತಹ ಅಮ್ಮನ ಸ್ವಯಂ ಸೇವಕರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ.
ನಮಗೊಂದು ಬಹಳ ಸಂತಸದ ವಿಚಾರ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಜೀರ್ಣೋದ್ಧಾರದ ಕೆಲಸ ಬರದಿಂದ ಸಾಗುತ್ತಿದೆ. ಈ ಸಂದರ್ಭದಲ್ಲಿ ನಮ್ಮ ಉಪ್ಪಳದಿಂದ ಹಿಡಿದು ನಮ್ಮ ಬಗವಾಡಿ ತನಕ ಎಲ್ಲರನ್ನು ಒಗ್ಗೂಡಿಸುವ ಒಂದು ಕೆಲಸ ನಮ್ಮ ಉಚ್ಚಿಲ ಮಹಾಲಕ್ಷ್ಮಿ ಸ್ವರ್ಣ ಕಲಶ ನಿರ್ಮಾಣ ಸಮಿತಿಯವರಿಂದ ಆಗಿದೆ. ಇದಕ್ಕೆ ಬಹಳ ಸಂತೋಷ ಪಡ್ತೇನೆ. ಈ ನಿಟ್ಟಿನಲ್ಲಿ ಈ ವೇದಿಕೆಯಲ್ಲಿ ಮಾತನಾಡುವಾಗ ನಾನು ಪ್ರಥಮವಾಗಿ ಬಹಳಷ್ಟು ಗ್ರಾಮ ಸಭೆಯ ಪ್ರಮುಖರಿದ್ದಾರೆ, ಅವರ ಮುಂದೆ ನಾನು ನಮ್ಮ ಗ್ರಾಮ ಸಭೆಯ ನಮ್ಮ ಹಿರಿಯರನ್ನು ನಾವು ಸ್ಮರಿಸಬೇಕಾಗುತ್ತೆ. ಯಾಕೆಂತ ಹೇಳಿದರೆ ನಮ್ಮ ಹಿರಿಯರು ನಮಗೆ ಕೊಟ್ಟ ಸಂಪ್ರದಾಯ, ಅವರು ಮಾಡಿದಂಥ ತ್ಯಾಗ. ನಮ್ಮ ಹಿರಿಯರು ಅವರು ವಿದ್ಯಾವಂತರಲ್ಲದಿದ್ದರೂ ನಮ್ಮ ಮುಂದಿನ ಪೀಳಿಗೆಯವರು ಅವಿದ್ಯಾವಂತರಾಗಬಾರದೆಂಬ ಸದುದ್ದೇಶವಿಟ್ಟುಕೊಂಡು 1947 ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿದರು. ತದನಂತರ ಅನುದಾನಿತ ಭಾರತ್ ಪ್ರೌಢಶಾಲೆ, ಭಾರತ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಭಾರತಿ ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಸ್ಕೂಲ್, ಭಾರತೀಯ ಆಂಗ್ಲ ಮಾಧ್ಯಮ ಹೈಸ್ಕೂಲು, ಹೀಗೆ 5 ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ನಮ್ಮ ಹಿರಿಯರು ನಮಗೆ ಆದರ್ಶಪ್ರಾಯವಾಗಿದೆ. ಅವರ ಒಂದು ತ್ಯಾಗ, ಅವರ ಒಂದು ಬಲಿದಾನ, ಅವರು ಮಾಡಿದ ಒಂದು ಪದ್ಧತಿ ನಮ್ಮನ್ನು ಈ ಸ್ಥಾನದಲ್ಲಿ ನಿಲ್ಲಿಸಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಅದಕ್ಕೋಸ್ಕರ ನಮ್ಮ ಹಿರಿಯರನ್ನು ನಾವು ಸ್ಮರಿಸಲೇಬೇಕಾಗುತ್ತೆ. ಅದರೊಂದಿಗೆ ನಮ್ಮ ನಾಡೋಜ ಡಾಕ್ಟರ್ ಜಿ ಶಂಕರ್ ಸರ್ ಅವರು, ಈ ಜಿ ಶಂಕರ್ ಸರ್ ಮತ್ತು ನಮ್ಮ ಉಳ್ಳಾಲಕ್ಕೆ ಅನನ್ಯ ಸಂಬಂಧದು, ಹೃದಯ ಸಂಬಂಧದು. ನಮ್ಮ ಉಳ್ಳಾಲದವರು ನಮ್ಮ ಡಾಕ್ಟರ್ ಜಿ ಶಂಕರ್ ಸರ್ ಅವರಿಗೆ ನಾವು ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೇವೆ. ನಾವು ಇವತ್ತು ಅವರನ್ನು ಗೌರವದಿಂದ ಬರಮಾಡಿಕೊಳ್ಳಿ. ಯಾಕೆಂತ ಹೇಳಿದರೆ 2006ನೇ ಇಸವಿಯಿಂದ ಪ್ರಾರಂಭಗೊಂಡು ನಮ್ಮ ಶಾಲೆಗೆ ಕಿಡಿಗೇಡಿಗಳು ಅಹಿತಕರಗಡೆ ಮಾಡಿದಾಗ ನಮಗೆ ಗೊತ್ತಿಲ್ಲದ ಹಾಗೆ ಸರ್ ಬಂದು ನಮ್ಮ ಕಷ್ಟದ ಸಮಯದಲ್ಲಿ ಅದೆಷ್ಟೋ ಹೆಲ್ಪ್ ಮಾಡಿದರು, ಅದೆಷ್ಟೋ ಸಹಾಯ ಮಾಡಿದರು. ತದನಂತರ 2014ನೇ ಇಸವಿಯಲ್ಲಿ ನಮ್ಮ ದೇವಸ್ಥಾನ ಆಗುವಾಗ ನಮಗೆ 1,75,00,000 ರೂಪಾಯಿಯ ಅನುದಾನವನ್ನು ಒದಗಿಸಿಕೊಟ್ರು. ಈ ಮಾಧವ ಮಂಗಲ ಸಮುದಾಯ ಭವನಕ್ಕೆ 50 ಲಕ್ಷ ರೂಪಾಯಿ ಅನುದಾನ, ತದನಂತರ ಅವರ ವೈಯಕ್ತಿಕವಾಗಿ 5 ಲಕ್ಷ ರೂಪಾಯಿ, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರಿಂದ 5 ಲಕ್ಷ ರೂಪಾಯಿ, ಕರ್ನಾಟಕ ಬ್ಯಾಂಕಿನವರಿಂದ 5 ಲಕ್ಷ ರೂಪಾಯಿ, UT ಖಾದರ್ ಅವರಿಂದ 5 ಲಕ್ಷ ರೂಪಾಯಿ, ಹೀಗೆ ಅನುದಾನವನ್ನು ಒದಗಿಸಿ ನಮ್ಮ ಸಂಬಂಧವನ್ನು ಅವರು ಗಟ್ಟಿಗೊಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಅವರಿಗೆ ಗೌರವವನ್ನು ಕೊಡಲೇಬೇಕಾಗುತ್ತೆ, ನಾವು ಸ್ವಾಗತವನ್ನು ಮಾಡಲೇಬೇಕಾಗುತ್ತದೆ. ನಮ್ಮ ಗುರುಗಳನ್ನು ನಾವು ಖಂಡಿತ ಬಿಡಲಿಕ್ಕೆ ಆಗುವುದಿಲ್ಲ. ನಮಗೆ ಮಾಡಿದ ಅವರ ಹೃದಯ, ನಮ್ಮ ಸ್ಥಾನ ಅವರಿಗೆ ನಮ್ಮ ಹೃದಯದಲ್ಲಿ ಕೊಟ್ಟಿದೆ ಸರ್. ಆದ್ದರಿಂದ ಅವರಿಗೆ ಸಹ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ತಾಯಿಯ ಸ್ವರ್ಣ ಕಲಶದ ನಿರ್ಮಾಣ ಸಮಿತಿಯ ಕಾರ್ಯಕ್ರಮ. ಉಚ್ಚಿಲ ಮಹಾಲಕ್ಷ್ಮಿ ತಾಯಿಯ ಜೀರ್ಣೋದ್ಧಾರದ ಕೆಲಸ ಬರದಿಂದ ಸಾಗುತ್ತಾ ಇದೆ. ಮುಂದಿನ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ತಾಯಿಯ ಬ್ರಹ್ಮಕಲಶೋತ್ಸವ ಬಹಳ ವಿಜೃಂಭಣೆ, ದೇವಿಯ ಅನುಗ್ರಹ ಮತ್ತು ನಮ್ಮೆಲ್ಲರ ಒಗ್ಗೂಡುವಿಕೆಯಲ್ಲಿ ಆ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಲ್ಲಿ ನಡೆಯಲಿಕ್ಕಿದೆ. ನಮಗೆ ಬಹಳ ಖುಷಿಯಾಗುವ ವಿಷಯ ಇದ್ರೆ ಅಂದರೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾವೀಗ ಹೋಗ್ತಿರುವಾಗ ನಮ್ಮ ಮೊಗವೀರ ಭವನ ನಮ್ಮ ಸ್ವಾಭಿಮಾನದ ಸಂಕೇತವಾದರೆ, ನಮ್ಮ ದೇವಸ್ಥಾನ ನಮ್ಮ ಭಕ್ತಿ ಮತ್ತು ಶ್ರದ್ಧೆಯ ಸಂಕೇತವಾಗುತ್ತೆ. ಆದರೆ ಅಮ್ಮನ ಸ್ವರ್ಣ ಕಲಶ ನಮ್ಮ ಏಕತೆಯ ಸಂಕೇತವಾಗಿರುತ್ತೆ. ಈ ನಿಟ್ಟಿನಲ್ಲಿ ಎಲ್ಲರನ್ನು ಒಗ್ಗೂಡಿಸುವ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊನ್ನೆ 12 ತಾರೀಕಿಗೆ ನಮ್ಮ ಕುಂದಾಪುರ ವಲಯ ಮತ್ತು ಉಡುಪಿ ವಲಯದ ನಮ್ಮ ಅಮ್ಮನ ಸ್ವಯಂ ಸೇವಕರು ಬಹಳಷ್ಟು ಮುತುವರ್ಜಿ ವಹಿಸಿ ಮೊದಲ ಕಾಣಿಕೆಯಾಗಿ 2,000 ಗ್ರಾಮ್ಸ್ ಚಿನ್ನವನ್ನು ನಮ್ಮ ಬಗವಾಡಿ ಕ್ಷೇತ್ರದಿಂದ ಹೊರಟು, ತದನಂತರ ಕೋಟದ ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ, ನಂತರದಲ್ಲಿ ಬೆನ್ನೆಕುದುರುವಿಗೆ ಬಂದು ಶ್ರೀ ಕುಲಮಾಸ್ತ್ರಿ ಅಮ್ಮನವರ ದರ್ಶನ ಪಡೆದು, ನಂತರ ನಮ್ಮ ನಾಡೋಜಸರ ಅವರ ಒಂದು ಉಪಸ್ಥಿತಿಯಲ್ಲಿ ಅದನ್ನು ಉಚ್ಚಿಲ ಮಹಾಲಕ್ಷ್ಮಿ ತಾಯಿಗೆ ಒಪ್ಪಿಸಲಾಯಿತು. ಸುಮಾರು 2,000 ಗ್ರಾಮ್ಸಕ್ಕೂ ಅವರು ಹೆಚ್ಚಿನವರು. ನಮ್ಮ ಉಡುಪಿ ವಲಯದ ಸತೀಶ ಕುಂದರ್ ಮಲ್ಪೆ ಇರ್ಬೋದು, ನಮ್ಮ ಉದಯ್ ಅಟ್ಟಂಗಡಿ ಇರ್ಬೋದು, ಆ ಭಾಗದವರು ಬಹಳಷ್ಟು ಮುತುವರ್ಜಿಸಿ ಪ್ರಾಮಾಣಿಕತೆಯಿಂದ ಈ ಕೆಲಸವನ್ನು ಮಾಡಿ ಆರಂಭವಾಗಿ ಒಂದು ಸ್ವರ್ಣ ಸಂಗ್ರಹವನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಮಂಗಳೂರು ವಲಯಕ್ಕೆ ಬಹಳಷ್ಟು ಕಷ್ಟದ ವಿಚಾರ ಆಯಿತು. ಯಾಕೆಂತ ಹೇಳಿದರೆ, ನಮ್ಮ ಮಂಗಳೂರು ಕಡೆಯವರು ಅಮ್ಮನ ಜೀರ್ಣೋದ್ಧಾರಕ್ಕೆ ಈಗಾಗಲೇ ಬಹಳಷ್ಟು
ದೊಡ್ಡ ಪ್ರಮಾಣದಲ್ಲಿ ದೇಣಿಗೆಯನ್ನು ನೀಡಿ ಆಗಿದೆ. ಅವರ ಮನಸ್ಸನ್ನು ಗೆಲ್ಲುವಂತ ಕಾರ್ಯ ಆಗಬೇಕು. ನಮ್ಮ ಉಳ್ಳಾಲ ಮೊಗವೀರ ಸಂಘವೇ ಸುಮಾರು 50 ಲಕ್ಷ ರೂಪಾಯಿಯನ್ನ ಮಹಾಲಕ್ಷ್ಮಿ ಅಮ್ಮನಿಗೆ ದೇಣಿಗೆ ನೀಡಿಯಾಗಿದೆ. ಪ್ರತಿ ಮನೆಯವರಿಗೂ ಸಹ ನಾವು 3,000 ಮತ್ತು ಸೋಮನಾಥ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ 1,000 ರೂಪಾಯಿ, 4,000 ರೂಪಾಯಿ ಆಗಿ ಪ್ರತಿ ಮನೆಯವರಿಗೂ ಸಹ ನಾವು ಒಂದು ಆದೇಶ ಹೊರಡಿಸಿದ್ದೀವಿ ಅಮ್ಮನಿಗೆ ದೇಣಿಗೆ ಕೊಡಬೇಕಂತೆ. ಇಂತಹ ಸಂದರ್ಭದಲ್ಲಿ ಮಂಗಳೂರು ವಲಯಕ್ಕೆ ಸ್ವಲ್ಪ ಕಷ್ಟಕರ ಆಯಿತು. ಆದರೂ ಸಹ ಪ್ರತಿ ಮನೆಗೆ ಹೋಗಿ ನಮ್ಮ ಅಮ್ಮನ ಸ್ವಯಂ ಸೇವಕರು, ನಮ್ಮ ಮಹಿಳಾ ವೇದಿಕೆಯ ಸದಸ್ಯರು ಹೆಚ್ಚಿನ ಪ್ರಮಾಣದಲ್ಲಿ ಹೋಗಿ ಎಲ್ಲರ ಮನಸ್ಸನ್ನು ಗೆದ್ದು ಒಂದು ಸ್ವರ್ಣವನ್ನು ಸಂಗ್ರಹಿಸುವ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ. ಇವತ್ತು ಪ್ರಾರಂಭ ಮಾತ್ರ ನಾವು ಮಾಡ್ತಿದ್ದೇವೆ. ಇವರ ಮುಂದಿನ 25 ತಾರೀಕಿನ ತನಕ ಅಮ್ಮನ ಸ್ವರ್ಣ ಕಲಶಕ್ಕೆ ದೇಣಿಗೆ ನೀಡುವ ಅವಕಾಶ ನಮಗುಂಟು. ಯಾಕೆಂದರೆ ನಮ್ಮ ಈ ಜೀವಿತಾವಧಿಯಲ್ಲಿ ಇಂಥ ಒಂದು ಪುಣ್ಯವಾದ ಕೆಲಸಕ್ಕೆ, ಯಾಕೆ ಅಂತ ಹೇಳಿದರೆ ಪ್ರತಿದಿನ ಪ್ರತಿ ದೇವಸ್ಥಾನದಲ್ಲಿ ಸಹ ಪೂಜೆ ನಡೆಯುತ್ತೆ, ಅದರಲ್ಲಿ ನಮಗೆ ಭಾಗಿಯಾಗಬಹುದು. ಪ್ರತಿ ತಿಂಗಳಿಗೊಮ್ಮೆ ಕೆಲವು ಪರ್ವ ನಡೆಯುತ್ತೆ, ಅದರಲ್ಲಿ ನಮಗೆ ಭಾಗಿಯಾಗಬಹುದು. ಪ್ರತಿ ವರ್ಷಕ್ಕೊಮ್ಮೆ ಕಾಲಾವಧಿ ಉತ್ಸವ ನಡೆಯುತ್ತೆ, ಅದರಲ್ಲಿ ನಮಗೆ ಭಾಗಿಯಾಗಬಹುದು. ಪ್ರತಿ 12 ವರ್ಷಕ್ಕೊಮ್ಮೆ ನಮಗೆ ಬ್ರಹ್ಮಕಲಶೋತ್ಸವ ಸಿಗುತ್ತೆ, ಅದರಲ್ಲಿ ಭಾಗಿಯಾಗಬಹುದು. ಆದರೆ ಸ್ವರ್ಣ ಕಲಶದಂಥ ಒಂದು ನಮಗೆ ಅವಕಾಶ ಸಿಕ್ಕಿರುವುದು ನಮಗೆ ಇದು ಬಹಳ ಜೀವಿತದಲ್ಲಿ ಬಹಳಷ್ಟು ಕಡಿಮೆ. ಯಾಕೆಂದರೆ ನಮ್ಮ ಉರುವ ಮಾರಿಯಮ್ಮ ಕ್ಷೇತ್ರದಲ್ಲಿ ಬಿಟ್ಟರೆ ಮತ್ತೆ ನಮ್ಮ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಉಚ್ಚಿಲ ಮಹಾಲಕ್ಷ್ಮಿ ತಾಯಿ ಕ್ಷೇತ್ರ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಅಮ್ಮನ ಸೇವೆಯಲ್ಲಿ ಭಾಗವಹಿಸುವಂಥ ಒಂದು ಅವಕಾಶವನ್ನು ನಮ್ಮ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ, ಜೀರ್ಣೋದ್ಧಾರ ಸಮಿತಿ, ಕ್ಷೇತ್ರಾಡಳಿತ ಸಮಿತಿ ಹಾಗೆ ನಮ್ಮ ಸರ್ ಅವರ ಒಂದು ಪ್ರೇರಣೆಯ ಪ್ರಕಾರ ಈ ಒಂದು ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ಕೆ ಎಲ್ಲ ಸಾಮಾನ್ಯ ಮನುಷ್ಯರಿಂದ ಪ್ರಾರಂಭಗೊಂಡು ಪ್ರತಿಯೊಬ್ಬರ ಶ್ರಮದ ಕಾಣಿಕೆ ಅಮ್ಮನ ಸ್ವರ್ಣ ಕಲಶದಲ್ಲಿ ಇರಬೇಕೆಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇವತ್ತು ನಮ್ಮ ಹಲವಾರು ವಲಯಗಳಲ್ಲಿ ತಮಗೆ ಯಾವ ಪ್ರಮಾಣದಲ್ಲಿ ಒಂದು ದೇಣಿಗೆಯನ್ನು ಸಂಗ್ರಹಿಸಿದ್ದಾರೆ ಅದನ್ನು ಇವತ್ತು ನಮ್ಮ ಗುರುಗಳ ಒಂದು ಹಸ್ತಾಂತರ ಮಾಡುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸಹ ಇದು ಆರಂಭ ಮಾತ್ರ. ಸುಮಾರು 5,000 ಗ್ರಾಮ್ಸ್ ಚಿನ್ನದಲ್ಲಿ ನಿರ್ಮಾಣವಾಗುತ್ತಿರುವ ಸ್ವರ್ಣ ಕಲಶ ಈಗಾಗಲೇ ಒಂದು 2,000 ಗ್ರಾಮ್ಸ್ ನಿರ್ಮಾಣವಾಗಿದೆ. ದೇವಿಯ ಒಂದು ಅನುಗ್ರಹದಿಂದ ಇವತ್ತು ಯಾವ ಪ್ರಮಾಣದಲ್ಲಿ ದೇಣಿಗೆ ಬರುತ್ತೆ ನಮಗೆ ಸಹ ಗೊತ್ತಿಲ್ಲ. ಎಲ್ಲರೂ ಸಹ ನಾವು ಹೋಗಿ ಭೇಟಿ ಮಾಡಿದ್ದೇವೆ, ಪ್ರತಿ ಮನೆಗೆ ಹೋಗಿ ಮನಸ್ಸನ್ನು ಗೆಲ್ಲುವ ಕೆಲಸ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಆ ಹೆಚ್ಚಿನ ಪ್ರಮಾಣದಲ್ಲಿ ಆ ಅಮ್ಮನ ಸ್ವರ್ಣ ಕಲಶಕ್ಕೆ ದೇಣಿಗೆಯನ್ನು ನೀಡಿ ಇದರೊಂದಿಗೆ ಎಲ್ಲರೂ ಸಹ ಅಮ್ಮನ ಈ ಒಂದು ಸೇವೆಯಲ್ಲಿ ಭಾಗವಹಿಸೋಣ. ಅದರೊಂದಿಗೆ ಸಹ ನಾನೊಂದು ವೈಯಕ್ತಿಕವಾದ ನನ್ನದೊಂದು ವಿನಂತಿ ಸರ್. 2 ವರ್ಷದಿಂದ ನಮ್ಮ ಹಿರಿಯವರಾದ ಸದಾನಂದ ಬಂಗೇರವರು ಹಿಡ್ಕೊಂಡು ಸರ್ ಅವರು ನಮಗೆ ಒಂದು ಆದೇಶ ಕೊಟ್ಟಾಗೆ ಅವರ ಒಂದು ಯಾವುದೇ ಒಂದು ಮಾತನ್ನು ಚಾಚು ತಪ್ಪದೆ ನಾವು ಒಪ್ಪಿ ನಾವೊಂದು ರೀತಿಯ ಸಮಿತಿಯನ್ನು ನಿರ್ಮಿಸಿದ್ದೇವೆ. ಬಹಳಷ್ಟು ನಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ಎಲ್ಲ ಒತ್ತಡಗಳನ್ನು ಬಿಟ್ಟು ಕೆಲಸ ಮಾಡಿದ್ದೇವೆ. ಅಂದರೆ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಅದನ್ನು ಖಂಡಿತವಾಗಿ ಉತ್ತಮ ರೀತಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಮಾಡುವಂಥ ಕೆಲಸ ನಮ್ಮದು ಸರ್. ನಮ್ಮದು ಏನಿದ್ರು ಸರ್ ಅಮ್ಮನಿಗೆ ಖಾಲಿ ಸ್ವರ್ಣ ಸಂಗ್ರಹ ಮಾಡುವಂಥ ಹೊರಟು ಇದನ್ನು ಯಾಕೆಂದರೆ ನಾನು ಸಹ ಒಂದು ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡುವನು ಸರ್. ನಾನು ಸಹ ಒಂದು ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡುವನು. ಕೆಲವರಿಗೆ ಅಂದರೆ ಆಗ್ಬೋದು, ಒಂದು 2-3 ಮಂದಿಗೆಲ್ಲ ಆಗ್ಬೋದು, ಯಾಕಪ್ಪ ಇವರು ಇಷ್ಟೊಂದು ರೀತಿಯಲ್ಲಿ ಓಡಾಡ್ತಿದ್ದಾರೆ ಅಂತೇಳಿ. ಅದಕ್ಕೋಸ್ಕರ ಸರ್ ನಾವು ಪ್ರಾಮಾಣಿಕವಾಗಿ ಸರ್ ನಾವು ಹೇಳುದು ಈ ಒಂದು ಸ್ವರ್ಣದ ಕೆಲಸವನ್ನು ಸರ್ ನಮ್ಮಷ್ಟು ಬಹಳಷ್ಟು ಒಳ್ಳೆಯ ಕೆಲಸ ಮಾಡುವವರು ನಮ್ಮ ಕೆನರಾ ಜ್ಯುವೆಲ್ಲರ್ಸ್ ಇದ್ದಾರೆ, ಆಭರಣ ಇದ್ದಾರೆ, ಸ್ವರ್ಣ ಇದ್ದಾರೆ. ಯಾಕೆಂದರೆ ನಾವೇ ಕಲೆಕ್ಷನ್ ಮಾಡಿ ನಾವೇ ಮಾಡಿದರೆ ಅದು ಒಂದು ತಪ್ಪು ಮಾಹಿತಿ ಹೋಗಿದೆ. ನಾವು ಪ್ರಾಮಾಣಿಕರಾಗಿದ್ದೇವೆ ಅಂತ ಹೇಳಿದರೆ ಸರ್ ಅದನ್ನು ಖಂಡಿತವಾಗಿ ಸರ್ ನಾವು ಬೇರೆಯವರಲ್ಲಿ ಕೊಟ್ಟು ಈ ಕೆಲಸವನ್ನು ಮಾಡಿಸಬೇಕು ಸರ್. ಅದರಲ್ಲಿ ನಮಗೆ ಸಹ ಒಂದು ಖಂಡಿತವಾಗಿ ನಿದ್ದೆ ಬರುತ್ತೆ. ಯಾಕೆಂದ್ರೆ ನಾವು ಇಷ್ಟೆಲ್ಲ ಓಡಾಡಿ ಇವರ ಸ್ವಾರ್ಥಕ್ಕಾಗಿ ಓಡಾಡಿದ್ದಾರೆ ಎಂಬ ಭಾವನೆ ಬರಬಾರ್ದು ಸರ್. ಈ ನಿಟ್ಟಿನಲ್ಲಿ ತಮ್ಮಲ್ಲಿ ವಿನಂತಿ ಸರ್, ನಾನು ಈ ಒಂದು ಇದರಲ್ಲಿ ನಮ್ಮ ಪ್ರಾಮಾಣಿಕವಾದ ಕೆಲಸ ಮಾಡಿದ್ದೇವೆ ಸರ್, ಪ್ರಾಮಾಣಿಕವಾದ ಕೆಲಸ ಮಾಡಿದ್ದೇವೆ. ಈ ಕೆಲಸವನ್ನು ಸರ್ ನಮ್ಮ ಆಡಳಿತ ಮಂಡಳಿಯವರು ಅವರಿಗೆ ಸೂಕ್ತವಾದ ಯಾವ ಜಾಗ ಉಂಟು, ಯಾವ ಜ್ಯುವೆಲ್ಲರ್ಸ್ ಉಂಟು ಸರ್ ಅದರಲ್ಲಿ ಮಾಡಿ ಆ ಅಮ್ಮನ ಸೇವೆಯಲ್ಲಿ ನಮ್ಮನ್ನು ಸಹ ಪಾಲ್ಗೊಳ್ಳುವಂತೆ ಮಾಡಬೇಕು ಸರ್. ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನವರು ಬಂದಿದ್ದೀರಾ. ನಮಗೆಲ್ಲರಿಗೂ ಸಹ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಅಮ್ಮ ಹಾಗೆಯೇ ಉಚ್ಚಿಲ ಮಹಾಲಕ್ಷ್ಮಿ ಅಮ್ಮ ಆರೋಗ್ಯ ಸುಖ ಸಂಪತ್ತು ನೆಮ್ಮದಿಯನ್ನು ಕೊಡಲಿ. ಈ ಉಚ್ಚಿಲ ಮಹಾಲಕ್ಷ್ಮಿಯ ಈ ಒಂದು ಜೀರ್ಣೋದ್ಧಾರದ ಸಂದರ್ಭದಲ್ಲಿ ನಾವೆಲ್ಲರೂ ಏಕತೆಯಿಂದ ಒಗ್ಗೂಡುವಿಕೆಯಿಂದ ಕೆಲಸ ಮಾಡೋಣ. ಮುಂದಿನ ದಿನಗಳಲ್ಲಿ ಈ ಸ್ವರ್ಣ ಕಲಶವನ್ನು ನಿರ್ಮಿಸಿ ಆದ ಮೇಲೆ ಅದನ್ನು ದೇವಸ್ಥಾನಕ್ಕೆ ಸಮರ್ಪಿಸುವ ಸಂದರ್ಭದಲ್ಲಿ ನಾವೆಲ್ಲರೂ ಉಪ್ಪಳದಿಂದ ಹಿಡಿದು ನಮ್ಮ ಶಿರೂರು ತನಕ ಒಟ್ಟಿಗೆ ಆಗಿ ಅಮ್ಮನ ಕಡೆ ನಮ್ಮ ನಡೆಯ ಮುಖಾಂತರ ಈ ಕಾರ್ಯವನ್ನು ಯಶಸ್ವಿಗೊಳಿಸೋಣ, ನಮ್ಮ ಒಗ್ಗಟ್ಟನ್ನು ಕಾಯ್ದುಕೊಳ್ಳೋಣ ಹೇಳ್ತಾ ಎಲ್ಲರಿಗೂ ಸಹ
ಎಲ್ಲರಿಗೂ ಸಹ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಮಾತಾ. ಉಚ್ಚಿಲ ಮಹಾಲಕ್ಷ್ಮಿಯ ಒಂದು ಜೀರ್ಣೋದ್ಧಾರದ ಈ ಪ್ರಕ್ರಿಯೆಯಲ್ಲಿ ಚಿನ್ನದ ಕಳಶವನ್ನು ಒಂದು ಮಾಡುವ ಒಂದು ನಿರ್ಣಯದ ನಿಮಿತ್ತ ಇವತ್ತು ಸಮರ್ಪಣೆ ಮತ್ತು ಒಟ್ಟುಗೂಡಿಸುವ ಒಂದು ಕಾರ್ಯಕ್ರಮವನ್ನು ನಮ್ಮ ಚಿನ್ನದ ಕಳಶ ಸಮಿತಿಯ ಅಧ್ಯಕ್ಷರಾದ ಮನೋಜ್ ಸಾಲ್ಯಾನ್ರು ಹಮ್ಮಿಕೊಂಡಿದ್ದಾರೆ. ವೇದಿಕೆ ಮೇಲಿರುವ ಎಲ್ಲ ಹಿರಿಯರೇ, ಗಣ್ಯರೇ, ಎಲ್ಲ ನೆರೆದ ಮಹಿಳೆಯರೇ, ಸಮಾಜ ಬಾಂಧವರೇ ಹಾಗೂ ಪತ್ರಕರ್ತ ಮಿತ್ರರೇ, ನಾವು ಜೀರ್ಣೋದ್ಧಾರ ಸಮಿತಿ ಆಗಲಿ ಅಥವಾ ಮಹಾಜನ ಸಂಘ ಆಗಲಿ ಒಂದು ಒತ್ತಡದಲ್ಲಿದ್ದೇವೆ ನಾವು. ಯಾಕಂದರೆ ಒಂದು 25 ಕೋಟಿಯ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ, ಜೊತೆಗೆ ಸಭಾಭವನ ಅದು ಒಂದು 14 ಕೋಟಿಯದ್ದು, ಒಟ್ಟು ಒಂದು 50 ಕೋಟಿಯ ಒಂದು ದೊಡ್ಡ ಪ್ರಾಜೆಕ್ಟ್ ಅದು. ಈ ನಿಟ್ಟಿನಲ್ಲಿ ಚಿನ್ನದ ಕಳಶ ಮಾಡಬೇಕನ್ನೋ ಒಂದು ಮನಸ್ಸು ನಮಗೆಲ್ರಿಗೂ ಇತ್ತು. ಅದನ್ನು ಯಾರಿಗೆ ಒಪ್ಸೋದು ಅನ್ನುವ ಒಂದು ಚಿಂತನೆಯಲ್ಲಿದ್ದಾಗ ಅದನ್ನು ಮನೋಜ್ ಸಾಲ್ಯಾನ್ರ ಒಂದು ನೇತೃತ್ವದಲ್ಲಿ ಉದಯ್ ಕುಮಾರ್ ರಟ್ಟಿ ಅಂಗಡಿ ಇರ್ಬೋದು, ಸತೀಶ್ ಕುಂದರ್ ಇರ್ಬೋದು, ಶರತ್ ಇರ್ಬೋದು, ಶಾನ್ ಅಮೀನ್ ಮತ್ತು ಇನ್ನೊಬ್ಬರ ಹೆಸರು ಸತೀಶ್, ಇವರೆಲ್ಲರ ಒಂದು ತಂಡ ಮಾಡಿ ಒಂದು ಈ ಭಾಗದಲ್ಲಿ ಮಂಗಳೂರು ವಲಯ, ಮಧ್ಯ ವಲಯ, ಹಾಗೆ ಬಗ್ವಾಡಿ ಭಾಗದಲ್ಲಿ ಕೂಡ, ಉಡುಪಿ ವಲಯ, ಬಗ್ವಾಡಿ ಭಾಗದಲ್ಲಿ ಕೂಡ ಮಾಡಿ ಈಗಾಗಲೇ 2 kg ಚಿನ್ನವನ್ನು ಆ ತಾಯಿಗೆ ಮೊನ್ನೆ ಉಡುಪಿ ವಲಯ ಮತ್ತು ಬಗ್ವಾಡಿ ವಲಯದವರು ಸಮರ್ಪಣೆ ಮಾಡಿದ್ದಾರೆ. ನಾವೊಂದು 5 kg ಚಿನ್ನದ ಒಂದು ಗುರಿಯನ್ನು ನಾವು ಹೊಂದ್ಕೊಂಡಿದ್ದೇವೆ. ಆ ಮಹಾಲಕ್ಷ್ಮಿ ತಾಯಿಗೆ ಚಿನ್ನ ಅಂದರೆ ಭಾಳ ಇಷ್ಟ ಅಂತ ನಮಗೆಲ್ರಿಗೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ಆ ಪ್ರಯತ್ನವನ್ನು ಮುಂದುವರಿಸ್ತೀವಿ. ಈಗ ಮನೋಜ್ ಸಾಲ್ಯಾನ್ ಹೇಳಿದ್ರು, ಸುಮಾರು ಒಂದು 600ರಿಂದ 700 ಗ್ರಾಮ್ ಅವರು ಇವತ್ತು ಕೊಡಲಿಕ್ಕಿದ್ದಾರೆ ಮತ್ತು 25ನೇ ತಾರೀಕು ತನಕ ಖಂಡಿತ ಸಮಯ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಮಹಿಳೆಯರು ಅದರಲ್ಲಿ ನೀವು ಮನಸ್ಸು ಮಾಡಬೇಕು. ಯಾಕಂದರೆ ವ್ಯಾಘ್ರ ಚಾಮುಂಡಿ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ನಾನು ನೋಡಿದ್ದೇನೆ, ಪ್ರತಿಯೊಂದು ಕೆಲಸದಲ್ಲಿ ಡೊನೇಷನ್ನಲ್ಲಿ ಭಾಗವಹಿಸಿದ್ದೇನೆ. ಮೀನು ಕೊಯ್ಯೋರು ಕೂಡ ಒಂದು ಪಾಲನ್ನು ನೀವು ಕೊಟ್ಟಿದ್ದೀರಿ. ನೀವು ಒಂದು ಸ್ವಲ್ಪ ಹಿಂದಕ್ಕೆ ಹೋದರೆ ಖಂಡಿತ ನಿಮ್ಮ ಬಗ್ಗೆ ನನಗೆ ಅಭಿಮಾನ ಇದೆ, ಖಂಡಿತ ನೀವು ಕೊಡ್ತೀರಿ. ಭಜನಾ ಮಂದಿರದವ್ರು ಇರ್ಬೋದು, ಬೇರೆ ಬೇರೆ ಎಲ್ಲರೂ ಸಣ್ಣದ ನಾ ಹೇಳಿದ್ದು ನಾನೀಗ ಒಂದು ಎಕ್ಸಾಂಪಲ್. ಆ ದೃಷ್ಟಿಯಲ್ಲಿ ದೇವರಂದ್ರೆ ನಿಮಗೆಲ್ಲರಿಗೂ ಒಂದು ಭಯಭಕ್ತಿ ಇರ್ತದೆ. ಈಗ 6ನೇ ತಾರೀಕು ನಡೆಯುವ ಒಂದು ಪ್ರತಿಷ್ಠಾಪನೆ ಆ ತಾಯಿಯದು, ಹಾಗೆ 9ನೇ ತಾರೀಕು ಅಲ್ವಾ ಬ್ರಹ್ಮ ಕಲಶೋತ್ಸವಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು. ನಾಗಮಂಡಲ ಕೂಡ ಮಾಡಬೇಕಂತ ಒಂದು ನಿರ್ಧಾರ ಮಾಡಿದ್ದೇವೆ ಆ ತಾಯಿಯ ಸನ್ನಿಧಿಯಲ್ಲಿ. ಯಾಕಂದರೆ ನಾಗಬನ ಕೂಡ ಒಂದು ಹೊಸ ಶೈಲಿಯಲ್ಲಿ ಅಲ್ಲಿ ಮಾಡ್ತಾ ಇದ್ದೀವಿ ಬೇರೆ ಜಾಗದಲ್ಲಿ. ಖಂಡಿತ ನಿಮ್ಮೆಲ್ಲರ ಸಹಕಾರ ಇರಬೇಕು. ಹೊರಕಾಣಿಕೆ ಕೂಡ ಇವತ್ತೇನು ನನ್ನ ಒಂದು ಅಭೂತಪೂರ್ವವಾಗಿ ಸ್ವಾಗತ ಮಾಡಿದರೆ ನಮ್ಮ ಮನೋಜ್ ಸಾಲ್ಯಾನ್ ಮತ್ತು ಸದಾನಂದ ಬಂಗೇರಿಗೆ ಬೈದೇನ. ಯಾಕಂದ್ರೆ ನಾನು ಅವರಿಗೆ ಯಾವಾಗಲೂ ಭಾಳ ಒಂದು ಒಳ್ಳೆಯ ಸ್ನೇಹಿತರು ಅಥವಾ ಹಿರಿಯರು. ಸದಾನಂದ ಬಂಗೇರಿ ಎಲ್ಲ ಈಗ ಮನೋಜ್ ಹೇಳಿದರು, ಉಳ್ಳಾರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾರೆ. ನಾವು ಏನು ಹೇಳ್ತೀವಿ, ಉಚ್ಚಿಲದಲ್ಲಿ ಏನು ಮಾಡ್ಬೇಕಂತ ಹೇಳ್ತೀವಿ ಅದನ್ನು ಶಿರಸಾವಹಿಸಿ ಪಾಲಿಸ್ತಾರೆ. ಆ ನಿಟ್ಟಿನಲ್ಲಿ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡ್ಬಂದು ಮೆರವಣಿಗೆ ಮಾಡಬೇಡಿ, ಬಿಸಿಲಿದೆ, ಕೋವಿಡ್ ಇದೆ, ನಾನು ಬರೋದೇ 11 ಗಂಟೆಗೆ ಸ್ಟೇಜಿಗೆ ಡೈರೆಕ್ಟ್ ಬರ್ತೀನಂತ ಹೇಳಿದೆ. ಅವರು ಹೊಟ್ಟೆ ಕೇಳಲಿಲ್ಲ, ನಾನು ಎಲ್ಲಿದ್ದೇನಂತ ಸಹ ಅವ್ರಿಗೆ ಹೇಳಲಿಲ್ಲ. ಬಂದೆ ನಾನು 11 ಗಂಟೆಗೆ ಬರಬೇಕಾಯಿತು. ಒಂದು ಅರ್ಧ ಗಂಟೆ 1 ಗಂಟೆ ಏನಾದರೂ ತಡ ಆಗಿದ್ರೆ ಖಂಡಿತ ನೀವು ನನ್ನ ಕ್ಷಮಿಸ್ಬೇಕಂತ ಹೇಳ್ತಾ, ಯಾಕಂದರೆ ಎಲ್ಲ ತಾಯಂದಿರಲ್ಲಿ ಬಂದು ಸೇರಿದ್ರಿ ಆ ಶಾಲೆಯಲ್ಲಿ. ನಿಮ್ಗೆಲ್ರಿಗೂ ಆ ಉಚ್ಚಿಲ ಮಹಾಲಕ್ಷ್ಮಿ ಒಳ್ಳೆಯದನ್ನು ಮಾಡಲಿ, ವ್ಯಾಘ್ರ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ. ಖಂಡಿತ ನಿಮ್ಮ ದುಡಿತಕ್ಕೆ ಫಲ ಸಿಗ್ತದೆ. ನಾವು ದೇವರು ನಮ್ಮ ಬೆನ್ನ ಹಿಂದೆ ಇದ್ದಾರೆ ಆ ತಾಯಂದ್ರೆ ಎಲ್ಲರೂ. ಇವತ್ತು ಬಗ್ವಾಡಿ ಇರ್ಬೋದು, ಬೆಣ್ಣೆಕುದುರೆ ಇರ್ಬೋದು, ಉಚ್ಚಿಲ ಇರ್ಬೋದು, ಉರ್ವ ಮಾರಿಯಮ್ಮ ಇರ್ಬೋದು, ವ್ಯಾಘ್ರ ಚಾಮುಂಡೇಶ್ವರಿ, ಎಲ್ಲ ದೇವರುಗಳ ಒಂದು ಜೀರ್ಣೋದ್ಧಾರ ಆಗಿದೆ. ಇನ್ನೂ ಸ್ವಲ್ಪ ಕೆಲಸ ಉರ್ವ ಮಾರಿಯಮ್ಮದಲ್ಲಿದೆ. ಅದನ್ನು ಕೂಡ ನೀವು ಶಕ್ತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅಲ್ಲಿ ಒಂದು ಸಮುದಾಯ ಭವನ ಆಗಲಿಕ್ಕಿದೆ. ಅದನ್ನು ಕೂಡ ಮಾಡಿ ಖಂಡಿತ ಮಗುವಿನ ಸಮಾಜಕ್ಕೆ ನಾವು ಏನಾದರೂ ಒಂದು ಕೊಡುಗೆ ಕೊಡಬೇಕನ್ನೋದು ಒಂದು ನನ್ನ ಇಚ್ಛೆ. ಯಾಕಂದ್ರೆ ನನಗೆ ದೇವರು ಬೇಕಾದಷ್ಟು ಕೊಟ್ಟಾನ. ದೇವರಿಗೆ ಏನಾರು ಕೊಡಬೇಕು, ಸಮಾಜಕ್ಕೆ ಏನಾರು ಕೊಡಬೇಕು. ನನ್ನ ತಾಯಿ ಮೀನು ಮಾರ್ತಾ ಇದ್ಲು, ಆ ಒಂದೇ ಒಂದು ದೃಷ್ಟಿಯಿಂದ ನಾನು ಸಮಾಜಕ್ಕೆ ಬಂದೆ. ನನ್ನ ಬೆನ್ನಿಂದ ಬರೋರು ಬರ್ಬೋದು, ಬರಲಿಲ್ಲ ಅಂದರೂ ಅಡ್ಡಿಲ್ಲ. ನಾನು ಬೆನ್ನಿಂದ ಯಾರು ಬರ್ತಾರೆ, ಸಮಾಜ ಬಂದರೆ ಸಮಾಜಕ್ಕೊಂದು ದಿಕ್ಕು ಗುರಿ ಅದನ್ನು ನಿರ್ದಿಷ್ಟವಾಗಿ ತೋರಿಸ್ತೇನೆ.
ಒಂದು ಮುನ್ನೆಲೆಗೆ ತಗೊಂಡು ಹೋಗ್ತೇನೆ. ಇವತ್ತು ಮಗುವಿರಂದ್ರೆ ಹೆದರ್ಕೋತಿದ್ದೀವಿ ನಾವು ಹೇಳಲಿಕ್ಕೆ. ಇವತ್ತು ಮಗುವಿನ ಯುವ ಸಂಘಟನೆ ಬಂದಿದೆ, ಎಲ್ಲ ಕಡೆ ಸಂಘಟನೆ ಜೋರಾಗಿದೆ, ನಮಗೊಂದು ಶಕ್ತಿ ಬಂದಿದೆ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಏನಿದ್ರು ಮುಂದಿನ ಪೀಳಿಗೆ ಒಂದು ಎಷ್ಟಿನೋ ಅಥವಾ ಕೆಟಗರಿ 1ನಲ್ಲಿ ಬೇಕಾದ ಒಂದು ಸೌಲಭ್ಯ ನಮಗೆ ಸಿಗಬೇಕನ್ನೋ ಒಂದು ಇದನ್ನು ನಾನು ನಮ್ಮ ಮಕ್ಕಳಿಗೆ ಮೆಡಿಕಲ್ಲು, ಇಂಜಿನಿಯರಿಂಗು, ಬೇರೆ ಬೇರೆ BSc ಅಗ್ರಿ ಇರ್ಬೋದು, ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಮುಂದೆ ನಡೀತದೆ. ಬರೀ ದೇವಸ್ಥಾನಕ್ಕಷ್ಟೇ ಜಿ ಶಂಕರ್ ಸೀಮಿತ ಆಗಿರೋದಿಲ್ಲ, ಖಂಡಿತ ನಿಮ್ಮ ಗಮನಕ್ಕಿರಲಿ. ಹಾಗೆ ಒಂದು ಕೌಶಲ್ಯಾಭಿವೃದ್ಧಿ ಒಂದು ಸಂಸ್ಥೆಯನ್ನು ಕೂಡ ಅಲ್ಲಿ ಉಚ್ಚಿಲದಲ್ಲಿ ಹುಟ್ಟಾಕ್ಲಿಕ್ಕಿದ್ದೇವೆ. ನಾನು ಬಂದ ಮೇಲೆ ಒಂದು ನಮ್ಮ ಕಮಿಟಿ ಬಂದ ಮೇಲೆ ಒಂದು 3 ಎಕರೆ ಜಾಗ 5.5 ಕೋಟಿ ಕೊಟ್ಟು ತೆಗೆದುಕೊಂಡಿದ್ದೇವೆ. ಪುಣ್ಯಾತ್ಮ ಸದಿಯ ಸಾವುಕಾರ ಕೂಡ ಒಂದು 13 ಎಕರೆ ಜಾಗ ಅಲ್ಲಿ ಕೊಟ್ಟಿದ್ದಾರೆ ನಮಗೆ. ಇವತ್ತು ಒಂದು 200 ಕೋಟಿಯ ಆಸ್ತಿ ಅಲ್ಲಿದೆ. ನೀವೆಲ್ಲ ನನ್ನ ಒಂದು ಇಚ್ಛೆ ಆ ತಾಯಿಯ ಸನ್ನಿಧಿಯಲ್ಲಿ ಹೇಳೋದು, ಯುವಕರು ಮುಂದೆ ಬರಬೇಕು, ಯುವಕರು ಅದರ ಒಂದು ಚುಕ್ಕಾಣಿಯನ್ನು ಮುಂದೆ ಹಿಡಿಬೇಕು. ಅದ್ ನಿಟ್ಟಿನಲ್ಲಿ ಇವತ್ತು ಭರತ್ ಏನು ಬಂದಿದ್ದಾರೆ 14 ಪಟ್ಟಣಕ್ಕೆ, ಆ ಜೊತೆಯಲ್ಲಿ ಮನೋಜ್ ಇರಲಿ, ಸನಾತನ ಬಂಗೇರ್ ಇರ್ಬೋದು, ಇವರೆಲ್ಲರ ಸಹಕಾರ ಕೂಡ ಇರಬೇಕು. ಯಾಕಂದ್ರೆ ಇಲ್ಲಿವರೆಗೆ 14 ಪಟ್ಟಣದಲ್ಲಿ ನಮಗೇನು ಇದು ಸಹಕಾರ ಇರಲಿಲ್ಲ, ಕೆಲವೊಂದು ಪ್ರಾಬ್ಲಮ್ಗಳಿಂದ. ಅದಕ್ಕೆ ತಮ್ಮ ಹಿರಿಯರಿಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಒಂದು 10 ವರ್ಷದಿಂದ ಇರಲಿಲ್ಲ, ನನ್ನ ಗಮನಕ್ಕೆ ಬಂದ ಹಾಗೆ. ಇವತ್ತು 14 ಪಟ್ಟಣದಲ್ಲಿ ನಿಮ್ಮ ಒಂದು ಪ್ರಬುದ್ಧ ಶಕ್ತಿ ಇದೆ, ಅದನ್ನು ಮುಂದುವರಿಸ್ಕೊಂಡು ಹೋಗಿ ನಮ್ಮ ಸಮಾಜ ಮುಂದೆ ಬರಬೇಕು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಆ ಹೊರೆಕಾಣಿಕೆ ಇರ್ಬೋದು, ಪ್ರತಿಷ್ಠಾಪನೆ ದಿನ ಇರ್ಬೋದು, ಹಾಗೆ ಬ್ರಹ್ಮಕಲಶೋತ್ಸವದಲ್ಲಿ ನೀವೆಲ್ಲ ಸಕ್ರಿಯವಾಗಿ ಭಾಗಿಯಾಗಿ ನಮ್ಮ ಬೆನ್ನ ಹಿಂದೆ ನಿಂತು ನಮಗೆ ಸಹಕಾರ ಕೊಡಿ ಅಂತ ಕೇಳ್ತಾ ನಿಮ್ಗೆಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾಳ ಚಿಕ್ಕದಾಗಿ ತಮ್ಮ ಅತಿಥಿ ಭಾಷಣವನ್ನು ಮಾಡಲಿಕ್ಕೆ ತಮ್ಮ ಮಾತುಗಳನ್ನು ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಶ್ರೀ ಮೋಹನ್ ಬೆಂಗ್ರೆ ಅವರಿಂದ ಶ್ರೀ ಶಶಿಕುಮಾರ್ ಆಗಿದೆ, ಆದ್ದರಿಂದ ಮಾತುಗಳು ಕಡಿಮೆ. ಸಹಸ್ರಾರು ಚಕ್ರ ವನ್ಪಿನ ಕಲಸಗು ಸಹಸ್ರಾರು ಚಕ್ರ ವನ್ಪಿನ ದೇಹಡು 7 ಚಕ್ರ ಉಂಡಿಗೆ. ದೇಹಡು 7 ಚಕ್ರ ಅವು ಮೂಲಾಧಾರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ ಬಕ್ಕ ಸಹಸ್ರಾರು ಚಕ್ರ ಬಂದದ್ದು. ಈ 7 ಚಕ್ರಗಳು ಆಜಿ ಚಕ್ರಗಳು ಗೋಳಾಕಾರವಾದಿತ್ತಲ್ಲ, ಸಹಸ್ರಾರು ಚಕ್ರ ಅವು ಊರ್ಧ್ವಮುಖವಾದ ತ್ರಿಕೋಣಾಕಾರವಾದುಂಡು. ಆ ತ್ರಿಕೋಣಾಕಾರದ ಆಕೃತಿಯ ಕಲಶದ ಒಂಜಿ ಸಿಂಪ್ಟಮ್. ಆ ಕಲಶ ಬಂಪಿನ ತ್ರಿಕೋಣಾಕಾರಗಳು ಉಂಡು. ಈ ಒಂಜಿ 7 ಚಕ್ರ ದೇವಸ್ಥಾನಡು, ಮಲ್ಲ ದೇವಸ್ಥಾನಡು ಅಥವಾ ಎಲ್ಲೇ ದೇವಸ್ಥಾನಡು ಪೂರ ಜಾಗೆಡ್ಲ ಆ ಚಕ್ರ ಪಂಪಿನ ಮನುಷ್ಯನ 7 ಚಕ್ರದ ಲಕನೆ ಅವು ಆಯ್ತ ಪ್ರಭಾವವನ್ನು ಬೀರುವಂದುಂಟು. ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನದ ಮೂಲಾಧಾರಗೂ ನಮ್ಮ ಇತ್ಯಾತನೆ ಬಂಗಾರದ ಬೋಳಿತಿನಾಥ ಬಂಗಾರನ ಪಾಡ್ದು ಆ ಮೂಲಾಧಾರನು ಏತ್ ಶಕ್ತಿಯುತವಾದ ವೈಬ್ರೇಷನ್ ಪವರ್ ಪನ್ನಗ ಆಯ್ತಾ ಪವರನ್ನು ಏತ್ ಹೆಚ್ಚ ಮಲ್ತದ ಬಂದದು ನಮಕ್ಕೆ ಇತ್ಯಾತ್ರನೇ ಗೊತ್ತಾತನು. ಆಯ್ತು ಬಕ್ಕ ದಿನನಿತ್ಯದ ಭಜನೆ, ಪೂಜೆ, ಪುರಸ್ಕಾರ ಇನ್ನಿತರ ವಿಧಿವಿಧಾನ ಮಲ್ಪಿನೆತ್ತ ಬಂದದು ಆ ದೇವಿನ ಆ 7 ಚಕ್ರ ಹಿಡಿದು ಮುಖ್ಯವಾದ ಆಜಿ ಚಕ್ರಗಳು ಸರಿಯಾಯಿನ ರೀತಿಡು ಅವು ಪ್ರಜ್ವಲಿತ ಆದ ಆ ಒಂದುಂಟು. ಇತ್ತಿನ ಅಂಕೆ ಉಪ್ಪುನು ಈ ಸಹಸ್ರಾರು ಚಕ್ರದ ಬಗ್ಗೆ, ಈ ಸಹಸ್ರಾರು ಚಕ್ರದ ಈ ವಿಷಯ ಇತ್ಯಾತ್ರನೇ ಬೋಡ್ತಿನಾಥ್ ನಮ್ಮ ಪೂರ ಮಗವೀರ ಬಂಧುಳು ಐಕೆ ಕೈ ಜೋಡಿಸೋದು ಸಹಸ್ರಾರು ಚಕ್ರಗೂ ಆ ಕಲಶಗೂ ಬೋಡ್ತಿನಾಥ್ ಬಂಗಾರನ ಪದ್ಧತಿರು. ಈ ಸಹಸ್ರಾರು ಚಕ್ರದ ಒಟ್ಟಿಗೆ 7 ಚಕ್ರ ಪವರ್ಫುಲ್ ಆಂಡ ಎತ್ತರಗೂ ಪೋಲಿ ಬಂದದ್ದು ಮನುಷ್ಯಗೆ. ಉದಾಹರಣೆಗೆ ಬುದ್ಧ ದೇವರು ಅವ್ರನ್ನ 7 ಚಕ್ರನು ಜಾಗೃತಿ ಮಲ್ತಿನ ಪ್ರಯುಕ್ತ ಅವ್ರನ್ನ ಪ್ರಭಾವಳಿ 21 ಕಿಲೋಮೀಟರ್ ದಾತು ಸರ್ವತೋಮುಖವಾದ ಪ್ರಚಲಿಸದೊಂದು ಇತ್ತನಿಗೆ. ಅಪಗ 6 ಪೋಯಿನ ಜಾಗಿಡು ಬರ್ಸ ಬತ್ತ ಜಿಡ
ಬರ್ಸ ಇಜ್ಜಿನ ಜಾಗೆ ಪೋಯೆರಡು ಬರ್ಸ ಬರೋಂದಿತ್ತು ಪಕ್ಷಿಲು ಮೃಗ ಪಕ್ಷಿಲು ಅಲ್ಪ ಬೋಡಿತಿನಾತ್ ಸಂತೋಷರು ಮೆರೆಯೊಂದಿತ್ತೇರು ಸಾಧು ಸಂತೆಯರು ಬರೋಂದಿತ್ತೇರು ಫಲವಸ್ತಲು ಬರೋಂದು ಮೂಡೊಂದಿತ್ತು ತಂಪಾಯಿನ ವಾತಾವರಣ ಆವೊಂದಿತ್ತು ಅವೇಲಕನೆ ನಮ್ಮ ಈ ಮಹಾಲಕ್ಷ್ಮಿ ದೇವಿನ ಆ ಪ್ರಭಾವಲಿ ಒಡೆಮುಟ್ಟ ಪೊನ್ನಗ ಸಮುದ್ರ ಆಕಾಶ ಭೂಮಿ ಸಮುದ್ರಡು ನಂಗೆ ಬೋಡಿತಿನ ತೀರು ತೊಡು ಸರ್ವಸಾಧಾರಣ ಪೂರ ಕಸಬದ ಕಲೆಗಳ ಎಡ್ಡೆ ಮೀನುಗಾರಿಕೆ ಆತನ ಒಂದು ನಂಗೆ ಪೂರ್ವಗಳ ಗೊತ್ತಿತ್ತೇನೆ ವಿಷಯ ಆಕಾಶಡು ಬೋಡಿತಿನ ಆತ ಬರ್ಸಬಾಯ್ದಿನ ಒಂದಿಲ್ಲ ನಂಗೆ ಗೊತ್ತುಂಡು ಭೂಮಿ ಎಡ್ಡೆ ಬುಳೆ ಬುಳೆ ಹೇಳ್ತಿನ ಒಂದಿಲ್ಲ ಗೊತ್ತುಂಡು ಈ ಒಂಜಿ ನಿಟ್ಟಿಡು ನಮ್ಮ ಮಹಾಲಕ್ಷ್ಮಿಗೆ ಎಲ್ಲಂಜಿ ಬ್ರಹ್ಮಕಲಶೋತ್ಸವದಾನಿ ಬ್ರಹ್ಮಕಲಶೋತ್ಸವ ಮಲ್ತಿನಾನಿ ಆಜ್ಞಾಚಕ್ರ ಜಾಗೃತಿ ಆದ ಬ್ರಹ್ಮಕೇಂದ್ರಡು ಬ್ರಹ್ಮನಾಲೋಡ್ದು ಸಹಸ್ರಾರು ಚಕ್ರಗೂ ಅವು ಎತ್ತರಗೂ ಪೋಣು ಬಂದ ಐತ ಪ್ರಭಾವ ನಮ್ಮ ರಾಜ್ಯಡತ್ತು ನಮ್ಮ ರಾಷ್ಟ್ರಡತ್ತು ನಮ್ಮ ವಿದೇಶಡು ಸಮೇತ ಐತ ಪ್ರಭಾವ ಪೂರ್ಣ ಅನ್ಪಿನಕ್ಕೆ ಯಾನು ಎದೆ ತಟ್ಟು ಪನ್ಯಾರ ತಯಾರಿಲ್ಲ ಜಯಕೋಟೆ ಮನೋಜ್ ಸಾಲಿಯ ಪಕ್ಕ ಪೂರ ವಲಯದ ಅಧ್ಯಕ್ಷರ ಪೂರ ವಲಯದ ಅಧ್ಯಕ್ಷರು ಕಾರ್ಯಕರ್ತೆ ಅದರ ತಪಸ್ಸಿಗೆ ಒಂದು ಫಲ ತೆಗೆದು ಆ ತಪಸ್ಸು ಏನು ಮುಂದೆ ಬಂದರೆ ಆಯ್ತಾ ಪ್ರಕ್ರಿಯೆ ತುಂಬ ಪೂರೈಕೆ ತೋರಿಸಬಾರದು ಎಲ್ಲಲ್ಲಿ ಏಪ್ರಿಲ್ 10 ತಾರೀಕಿಗೆ ಆಯ್ತಾ ಭವ್ಯ ಪಯಣ ಜೀರ್ಣೋದ್ಧಾರದ ಗೋರುಲೋಕದಲ್ಲಿ ಆ ಸಹಸ್ರಾರು ಚಕ್ರದ ಆ ಹೊಳಪುಳ ಆಯ್ತಾ ಆ ದಿವ್ಯ ರೂಪವನ್ನು ತೋರಲು ಈ ಒಂದು ಸಂದರ್ಭಗಳು ಸಂತೋಷಡು ಜೀವನದ ಪ್ರಚನ ಮೀನುಗಾರಿಕೆ ಮಾಡೋ ಪ್ರಚನ ಸಂತೋಷ ಇತರ ಮೂಡು ನನ್ನಲ್ಲ ಎಲ್ಲ ಏಪ್ರಿಲ್ ಉಂಟ ಸಮಯ ಉಂಟು ಆ ಬಡ್ಕು ದೇವರಲ್ಲಿ ಕೊಡುತ್ತೇನೆ ಇನಿ ನಾಡೋಜಿ ಶಂಕರ್ನ ಏತುಕೊಡಿ ಹೋಗ್ತಾರ ಈ ತಾರೀಕು ಫೋನ್ ಬಂದಾಗ ರಾತ್ರಿ ಇದ್ರೆ ಚರ್ಚೆ ಇನಿ ಇದು ಬಂದಾಗಲ್ಲ ವಾಡದ ಕಾರ್ಯಕ್ರಮ ಬೇರೆ ರಾತ್ರಿದ ಕಾರ್ಯಕ್ರಮ ಬೇರೆ ಬಟ್ ಆಡಿನ ಉಳ್ಳರೊಟ್ಟಿಗೆ ಇರೋಲ್ಲ ಆಡ ನಮ್ಮ ಸಮಾಜ ಹೋಗಿ ಸಾಗತ ಪಂಪಿನ ಒಂದು ವ್ಯಕ್ತಿತ್ವದಿಂದ ಒಂದು ನನ್ನ ಮಾತುಗಳ ಒಂದು ಸಂತೋಷದ ನನ್ನ ಅರಿವು ಮಾತಾಡಿದೆ ನನ್ನಲ್ಲಿ ಇನ್ನೆಷ್ಟು ಆಗಬೇಕ ಆ ದೇವರ ದಯದಿಂದ ನಾನು ಮಾಡಿ ತೋರಿಸ್ತೇನೆ ಒಂದು ಎರಡು ಬರ್ತೇನೆ ಆಡಲ್ಲಿ ಮಾತಾಡೋದು ಉಮೇಶ್ಕರ್ಕರ ನೀವು ಇಷ್ಟು ಕೊಡ್ಬೇಕು ನೀವು ಇಷ್ಟು ಕೊಡ್ಬೇಕು ಕೊಡ್ಬೇಕಂದ್ರೆ ಕೊಡೋಡಿ ಹೌದಲ್ಲ ಅಪ್ಪಿಲ್ ಐತಿ ಅಜ್ಜಿನ ವ್ಯಕ್ತಿ ಅಜ್ಜಿದೆ ಯಾಕಂದ್ರೆ ಸಹಕಾರ ಸಂಘಟನೆ ನೀವು 25 ಲಕ್ಷ ಕೊಡ್ಬೇಕು ಕೊಡ್ಬೇಕು ಕುಡಾರ ಮಾತಾಡೋದು 5 ಲಕ್ಷ ಕೊಡ್ಬೇಕು 25 ಕೊಡ್ತಾ ಕೂಡ 50 ಕೊಡ್ಬೇಕು ಒಂದು ದಯವಿಟ್ಟು ಆಗ ಪಾಠದ ಮೇಲೆ ಹೆಚ್ಚು 6 ಮಂದಿರ ಕೆಲಸ 6 ಮಂದಿರ ಟೀಮ್ ಅಲ್ಪ ಜಯಸುವ ನಡುಗು ಅಕ್ಕಲು ಆ ಟೀಮ್ ಏನು ವರ್ಕ್ ಮಾಡ್ಕೊಂಡಾಗ 5 ಲಕ್ಷ ರೂಪಾಯಿ ಕೊಡುವ ವಿಷಯ ಆಗ್ತಾವ ಆಡ ಅಕ್ಕಲ ಕೆಲಸ ಇರುತ್ತೆ 5 ಲಕ್ಷ ಕೈಗೆ ವ್ಯಾಲ್ಯೂ ಕಟ್ಟಲು ಸಾಧ್ಯ ಕಾಂಡ ಬಯ್ಯ ಹಾಕೊಳ್ಳಿ ನಾ ಕೊಡದ ಹೋಗುತ್ತೆ ಜೀಶಂಕರ ಹೋಯ್ತು ಕೊಡ ದೇವರ ಕೆಲಸ ಮಲ್ಪಾನ ಗೊತ್ತಾಯ್ತು ಕಷ್ಟ ಯಾವ 5 ಸಂಘ ಸಂಸ್ಥೆ ನಿಸ್ವಾರ್ಥ ಸೇವೆ ಮಾಡ್ತದೆ ಆಯ್ತಾ ಕಷ್ಟ ಇಲ್ಲಕ್ಕೆ ಇನಿ ಯಾತ್ರಿಗಳ ಸಂಘದ ಅಧ್ಯಕ್ಷ ಬಂದಿರು ಅವು 42 ವರ್ಷ ಆವರಣ ಇನಿ ಈಗ ಸಾಧಾರಣ 32 ಲಕ್ಷ ರೂಪಾಯಿ ಇಟ್ಟೇನೆ ಆ ಮಂತ್ರಿ ಪ್ರಕಾರ ಸಂದಾನ ನಾನು 15 ಲಕ್ಷ 5 ಲಕ್ಷ ಬಂದಿರೋದು ಅವು ದೇವಾಲಯಕ್ಕೆ ಮತ್ತೊಂದು ಗೊತ್ತಿರಿ ನನಗೆ ಸಂದಾನದಲ್ಲಿ ಒಂದು ವ್ಯವಸ್ಥೆ ಮಾಡ್ಬೋದು ಅಂತಿದೆ ವಾರ್ಡ್ ಬೋರ್ಡ್ ಮೀಟಿಂಗ್ ಗುರಾಟಿ 15 ಗ್ರಾಮ ಬಂಗಾರ ಗ್ರಾಮ ಆ ಜೊತೆ ಶಿಖರ ಬೋರ್ಡ್ ಒಂದು ಒಂದು ಮಂಡಳ ಪ್ರತಿಯೊಂದು ವ್ಯಕ್ತಿಗಳ ಬ್ರಹ್ಮಗಾಸದ 4 ವರೆಗೆ 5 ವರೆಗೆ ಒಂದು ಕೊಡಿಮರದ ಪುಟ್ಟ ಅವರಣಿಗೆ ಒಂದು ಜೀರ್ಣೋದ್ಧಾರದ ದೇವಸ್ಥಾನದ ಗರ್ಭಗುಡಿ ಅವರನ್ನು 1 ವರ್ಷ ಪುಟ್ಟ ಅವಳ ಹೆಚ್ಚಬಟ್ಟ ಶಿಲಾಮಯ ಅವು ಮುಟ್ಟನೆ ಸಾಧ್ಯ ಅಂಚಿನ ವ್ಯಾಖ್ಯಾನಿಸಲು ನಮ್ಮ ಜೀಶಂಕರು ನಾವು ಮತ್ತೊಂದಿಲ್ಲ ನಾವು ಮಾತ್ರ ಒಂದೇ ಪಾತ್ರ ಆದ್ರೆ ನಮ್ಮ ಕೈ ಜೋಡಿಸದ ಎಲ್ಲಿ ಮಲ್ಲ ಪ್ರಾರ್ಥನೆ ಬಂದ ಆದ್ರೆ ಕೈ ಜೋಡಿಸೋದು ಈ ಕೆಲಸ ಸಾಧುವಾದ ಕಳೆದ
ಒಂದು ವರ್ಷದಿಂದ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ, ಭರದಿಂದ ಸಾಗ್ತಾ ಇದೆ. ನಾವು ಕೂಡ ಆ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಕೂಡ ನಾವು ಈ ಭಾಗದ ಮಂಗಳೂರು ವಲಯದಿಂದ ನಾವು ಕೂಡ ಭಾಗವಹಿಸ್ತಾ ಇದ್ದೇವೆ. ಜಿ ಶಂಕರ್ ಅವರು ಕಳೆದ ಕೆಲವು ವರ್ಷದಿಂದ ನಮ್ಮ ಕರಾವಳಿಯ ಸಮಾಜಕ್ಕೆ ಸಂಬಂಧಪಟ್ಟ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ದೃಷ್ಟಿಯಿಂದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ. ಈಗ ಮಹಾಲಕ್ಷ್ಮಿ ಉಚ್ಚಿಲ ಟೆಂಪಲ್, ಉಚ್ಚಿಲ ದೇವಸ್ಥಾನದ ಈ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ. ಮುಂದೆ ಏಪ್ರಿಲಲ್ಲಿ ಅದರ ಬ್ರಹ್ಮಕಲಶ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಕಳೆದ ತಿಂಗಳು ಮೊಗವೀರ ಭವನದ ಒಂದು ಉದ್ಘಾಟನಾ ಕಾರ್ಯಕ್ರಮ ಕೂಡ ನಡೆದಿದೆ. ನಮ್ಮ ಸಮಾಜ, ಮೀನುಗಾರ ಸಮಾಜ ಬಹಳ ದೈವಭಕ್ತಿಯವರು, ಧರ್ಮ ಕಾರ್ಯಕ್ಕೆ ಸಹಕಾರ ಮಾಡುವರು. ಈ ಧರ್ಮ ಉಳಿದಿದ್ರೆ ಮಾತ್ರ ದೇಶ ಉಳಿತದೆ. ಈ ದೇಶ ಉಳಿಬೇಕಾದ್ರೆ ಕರಾವಳಿಯ ಮೀನುಗಾರ ಜನಾಂಗದವರು ನಮ್ಮ ಈ ಧಾರ್ಮಿಕ ಕಾರ್ಯಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾವು ಕರಾವಳಿ ನೋಡ್ಬೋದು, ನಾವು ದೇವಸ್ಥಾನ ಭಜನಾ ಗುಡಿಗಳು, ಈ ಒಂದು ರೀತಿಯಲ್ಲಿ ನಾವು ಧಾರ್ಮಿಕವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಾಗ ಸಮಾಜದ ಎಲ್ಲ ಬಾಂಧವರು, ವಿವಿಧ ವರ್ಗದ ಜನರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ನಾಡೋಜ ಜಿ ಶಂಕರ್ ಅವರು. ನಮ್ಮಲ್ಲಿ ಹಿಂದೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕೆಲಸವನ್ನು ಮಾಡ್ತಾ ಬರುವಾಗ ಹಿಂದೆ ನಮ್ಮಲ್ಲಿ ಸಮಾಜದಲ್ಲಿ ಒಂದು ಒಗ್ಗಟ್ಟಿದ್ದರೂ ಕೂಡ ಅದಕ್ಕೆ ನೇತೃತ್ವ ಇರಲಿಲ್ಲ. ಈ ನೇತೃತ್ವವನ್ನು ಈಗ ಜಿ ಶಂಕರ್ ಅವರು ತಗೊಂಡಿದ್ದಾರೆ. ಸರ್ಕಾರದ ವತಿಯಿಂದ, ಸಾರ್ವಜನಿಕರಿಂದ, ಜನಪ್ರತಿನಿಧಿಗಳಿಂದ ಅದಕ್ಕೆ ಬೇಕಾದ ಹಣ ಸಂಗ್ರಹ ಮಾಡಿ ಒಟ್ಟು ಒಂದು 50 ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ಜೊತೆಗೆ ಮೊಗವೀರ ಭವನ ಹತ್ತಿರದಲ್ಲಿ ಕೂಡ 3 ಎಕರೆ ಜಾಗೆಯನ್ನು ಕೂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ತಗೊಂಡಿದ್ದಾರೆ. ಅದರಲ್ಲಿ ಸಮಾಜಕ್ಕೆ ಬೇಕಾದ ಸ್ಕಿಲ್ ಡೆವಲಪ್ಮೆಂಟ್, ಈ ಒಂದು ಯುವಕರಿಗೆ ಅದರಿಂದ ಪ್ರಯೋಜನ ಆಗಲಿಕ್ಕಿದ್ದು ಅದನ್ನು ಕೂಡ ಯೋಜನೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಸಮಾಜದವರು ಅವರಿಗೆ ನಾವು ಅಭಿನಂದನೆಯನ್ನು ಕೊಡಬೇಕು, ಧನ್ಯವಾದವನ್ನು ಹೇಳಬೇಕು. ಆ ರೀತಿ ನಾವು ಕೆಲವು ಸಮಯದಿಂದ ಈ ಕೆಲಸ ಮಾಡ್ತಾ ಇದ್ದೇವೆ. ನಾವು ಕೋಆಪರೇಟಿವ್ ಸೊಸೈಟಿಯಲ್ಲಿ ನಾವು ಅಧ್ಯಕ್ಷರಾಗಿದ್ದು ನಮಗೂ ಕೂಡ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಅದರಿಂದ ನಾವು ಈಗ 15 ಲಕ್ಷ ರೂಪಾಯಿ ಈ ತನಕ ನಾವು ಕೊಟ್ಟಾಗಿದೆ. ಹಾಗಾಗಿ ಮೀನುಗಾರರಿಂದ ಕೂಡ ಟ್ರಾಲ್ ಬೋಟ್ ಅಸೋಸಿಯೇಷನ್ನಿಂದ ಕೂಡ ನಾವೊಂದಷ್ಟು ಸಂಗ್ರಹ ಮಾಡಿ ಅವರಿಗೆ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಆ ಟಾರ್ಗೆಟನ್ನು ಮುಟ್ಟುವ ರೀತಿಯಲ್ಲಿ ನಾವು ಪ್ರಯತ್ನ ಕೂಡ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಈ ಸ್ವರ್ಣ ಕಲಶದ ಒಂದು ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲ ಬಾಂಧವರು ನಾವು ಅದಕ್ಕೆ ಸಹಕಾರ ಕೊಟ್ಟು, ಏನು ದೇವಿಗೆ ಸ್ವರ್ಣ ಎಂದರೆ ಬಹಳ ಪ್ರೀತಿಯಂತೆ, ಆ ರೀತಿಯಲ್ಲಿ ನಾವು ಈ ಸಮಾಜದ ಈ ಮಹಾಲಕ್ಷ್ಮಿ ದೇವಸ್ಥಾನದ ಸ್ವರ್ಣ ಕಲಶಕ್ಕೆ ನಮ್ಮ ಸಹಕಾರ ಮತ್ತು ನಮ್ಮ ಧನ ಸಹಾಯವನ್ನು ಕೊಟ್ಟು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ವಿನಂತಿಸುತ್ತಾ ಈ ಒಂದು ಅವಕಾಶಕ್ಕಾಗಿ ವಂದನೆ ಅರ್ಪಿಸುತ್ತೇನೆ. ಪಡುವೈಗೆ ಗ್ರಾಮ ಸಭೆ, ನೀರೇಶ್ವರ ಗ್ರಾಮ ಸಭೆ, ಕೊಂಕಣಿ ಕಾರ್ಯ ಸಭೆ, ಮಹಿಳಾ ಮಂಡಳಗಳು, ಭಜನಾ ಮಂಡಳಗಳು ಈಗ ಅಮ್ಮನ ಸ್ವರ್ಣ ಕಲಶಕ್ಕೆ ಪ್ರಥಮ ಹಂತದ ಒಂದು ತಮ್ಮಲ್ಲಿ ಆದ ಸಂಗ್ರಹವನ್ನು ಇವತ್ತು ಡಾಕ್ಟರ್ ಜಿ ಶಂಕರ್ ಅವರ ಒಂದು ನೇತೃತ್ವದಲ್ಲಿ ಅವರು ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಬೆಂಗ್ರೆ ವಲಯ ಸ್ವರ್ಣ ಕಲಶ ನಿರ್ಮಾಣ ಸಮಿತಿ ಅವರಿಗೆ ಗೌರವದ ಶಾಲು ಹಾಕಿ ಆ ದೇವರ ಪ್ರಸಾದ ಅಂತ ತಿಳಿದು ಆ ದೇಣಿಗೆಯನ್ನ ಸಮರ್ಪಿಸಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. ಈಗ ಪ್ರಥಮ ಹಂತದ ಒಂದು ದೇಣಿಗೆಯನ್ನ 3,30,30,500 ರೂಪಾಯಿಯನ್ನ ಪ್ರಥಮ ದೇಣಿಗೆಯಾಗಿ ಇವರು ದೇವಿಯ ಸ್ವರ್ಣ ಕಲಶಕ್ಕೆ ನೀಡುತ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ದೇಣಿಗೆಯನ್ನು ಸಂಗ್ರಹಿಸುವ ಒಂದು ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡಿದ್ದಾರೆ. ನಮ್ಮ ಮೋಹನ್ ಪುತ್ರನ್ ಬೆಂಗಳೂರು ಇರ್ಬೋದು, ನಮ್ಮ ಶಶಿಕುಮಾರ್ ಮೆಂಡನ್ ಇರ್ಬೋದು, ಇವರ ಒಂದು ನೇತೃತ್ವದಲ್ಲಿ ಮಹಾಜನ ಸಂಘ ಬೆಂಗ್ರೆ ಇವರ ಕೇಶವ ಗುರಿಕಾರ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಸಮಿತಿ, ಇವರ ನೇತೃತ್ವದಲ್ಲಿ ಇವತ್ತು 3,03,305 ರೂಪಾಯಿಯನ್ನ ಸ್ವರ್ಣ ಕಲಶಕ್ಕೆ ಸಮರ್ಪಣೆ ಮಾಡ್ತಿದ್ದಾರೆ. ನಂತರದಲ್ಲಿ ಉಪ್ಪಲ ವಲಯ
ನಮ್ಮ ಉಚ್ಚಿಲ ಶ್ರೀ ಸ್ವರ್ಣ ಕಲಶ ನಿರ್ಮಾಣ ಸಮಿತಿ ಉಪ್ಪಲ ವಲಯ ಇಲ್ಲಿನ ಸ್ವಯಂ ಸೇವಕರು ತಮ್ಮ ದೇಣಿಗೆಯನ್ನ ದೇವಿಗೆ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಉಪ್ಪಲ ವಲಯದವರು ಪ್ರಧಾನ ಕಾರ್ಯದರ್ಶಿ ಶಾನ್ ಅಮೀನ್ ಬೆಂಗಡೆ ಸರ್, ಉಪ್ಪಲ ವಲಯದವರು ದಯವಿಟ್ಟು ವೇದಿಕೆಗೆ ಬರಬೇಕು. ತಮ್ಮ ದೇಣಿಗೆಯನ್ನ ಸ್ವರ್ಣ ಕಲಶಕ್ಕೆ ತಮ್ಮ ಶ್ರಮದ ಕಾಣಿಕೆಯನ್ನು ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ನಮ್ಮೊಂದಿಗೆ ಪ್ರಥಮವಾಗಿ ಕೈ ಜೋಡಿಸಿ ಅಮ್ಮನ ಈ ಸೇವೆಯಲ್ಲಿ ನಾವು ಇದ್ದೇವೆ ಎಂದು ತೋರಿಸಿ ಆ ಒಪ್ಪಳದಿಂದ ನಮಗೆ ಸುಮಾರು 48,000ಕ್ಕೂ ಮಿಕ್ಕಿ ಒಂದು ದೇಣಿಗೆಯನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ. ಅವರಿಗೆ ಶ್ರೀ ಮಹಾಲಕ್ಷ್ಮಿ ದೇವಿಯು ಆರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲೆಂದು ನಾವು ಪ್ರಾರ್ಥಿಸುತ್ತಿದ್ದೇವೆ. ಯಾವುದೇ ಒಂದು ಕೆಲಸ ಸಂಪೂರ್ಣ ಆಗಬೇಕಾದ್ರೆ ಎಲ್ಲಿ ಸ್ತ್ರೀ ಶಕ್ತಿ ಗಟ್ಟಿಯಾಗಿರ್ತಾರೆ, ಯಾವ ಗ್ರಾಮದಲ್ಲಿ ಮಹಿಳೆಯರಿಗೆ ಗೌರವ ಕೊಡ್ತಾರೆ, ಆ ಗ್ರಾಮ ಖಂಡಿತವಾಗಿಯೂ ಅಭಿವೃದ್ಧಿ ಆಗುತ್ತೆ. ಈ ನಿಟ್ಟಿನಲ್ಲಿ ಯಾವುದೇ ಒಂದು ಜೀರ್ಣೋದ್ಧಾರದ ಕೆಲಸ ಆಗಲಿ ನಮ್ಮ ಮಹಿಳೆಯರು ಪ್ರಥಮವಾಗಿ ಎದುರು ಬಂದು ಕೆಲಸ ಮಾಡುವರು. ಇವತ್ತು ನಮ್ಮ ಸ್ಟೇಟ್ ಬ್ಯಾಂಕ್ ಮಾರ್ಕೆಟ್ನಲ್ಲಿ ಹಸಿ ಮೀನು ಮಾರಾಟ ಮಾಡುವ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಅಮ್ಮನ ಸ್ವರ್ಣ ಕಲಶಕ್ಕೆ ಬಂದರೆ ತಮ್ಮ ದೇಣಿಗೆಯನ್ನ ಅವರು ಇವತ್ತು ನಮ್ಮ ಗುರುಗಳ ಕೈಗಳ ಹಸ್ತಾಂತರ ಮಾಡಲಿಕ್ಕಿದ್ದಾರೆ ಅಥವಾ ಘೋಷಣೆ ಮಾಡಲಿಕ್ಕಿದ್ದಾರೆ. ದಯವಿಟ್ಟು ನಮ್ಮ ಹಸಿ ಮೀನು ಮಾರಾಟ ಮಾಡುವ ಮಹಿಳೆಯರು ವೇದಿಕೆಗೆ ಬಂದು ತಮ್ಮ ಗೌರವದ ಒಂದು ಶಾಲನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಅಮ್ಮನ ಸೇವೆಗೆ ಈಗಾಗಲೇ ಜೀರ್ಣೋದ್ಧಾರಕ್ಕೆ 10 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಕಲಶದಲ್ಲಿ ನಮ್ಮ ಪಾಲು ಇರಲಿ ಅಂತ ಹೇಳಿ ಈ ಅಮ್ಮನ ಕಲಶದಲ್ಲಿ ಸಹ ತಾವು ಭಾಗಿಯಾಗಿ ಈ ಒಂದು ದೇಣಿಗೆಯನ್ನು ಮುಂದಿನ ದಿನಗಳಲ್ಲಿ ನೀಡಲಿಕ್ಕಿದ್ದಾರೆ. ಅವರ ಅಧ್ಯಕ್ಷರಿಗೆ ಬೇಬಿ ಅಮೀನ್ ಇವರ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರು ನಮ್ಮ ಬೇಬಿ ಅಮೀನ್ ಇವರು ಬಹಳ ಮುತುವರ್ಜಿ ವಹಿಸಿ ಸಭೆಯನ್ನು ಕರೆದು ನಮ್ಮ ಎಲ್ಲ ಮಹಿಳೆಯರನ್ನು ಸೇರಿಸಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ತಮ್ಮ ಒಂದು ಹಾಗೆ ಮೋಹನ್ ಇದ್ದಾರೆ ಸ್ಟೇಟ್ ಬ್ಯಾಂಕ್ ಮಾರ್ಕೆಟ್ನಲ್ಲಿ. ಮೋಹನ್ ಅವರಿಗೆ ಒಂದು ಗೌರವದ ಶಾಲನ್ನು ಒದಿಸಿ ಇದು ಎಲ್ಲರಿಗೂ ಸಂತ ಒಂದು ಗೌರವ ಸರ್, ಎಲ್ಲರಿಗೂ ಸಣ್ಣ ಗೌರವ. ಮೋಹನ್ನಿಗೆ ಒಂದು ಶಾಲ್ ಹಾಕಿ ಎಲ್ಲರಿಗೂ ಇದು ಗೌರವ ತಂದ ಗೌರವ ಸರ್. ಹಾಗೆಯೇ ನಮ್ಮ ಸ್ಟೇಟ್ ಬ್ಯಾಂಕ್ ಮಾರ್ಕೆಟ್ನಲ್ಲಿ ಡ್ರೈ ಫಿಶ್ ಅಂದರೆ ಒಣ ಮೀನು ಮಾರಾಟ ಮಾಡುವ ಮಹಿಳೆಯರು ಸಹ ಅಮ್ಮನ ಸೇವೆಗೆ ಆಗಮಿಸಿದ್ದಾರೆ. ಅವರು ಸಹ ಅವರ ಅಧ್ಯಕ್ಷರ ಜೊತೆ ತಮ್ಮ ವೇದಿಕೆಗೆ ಬಂದು ತಮ್ಮ ಗೌರವದ ಒಂದು ಶಾಲನ್ನು ಅವರು ಸ್ವೀಕರಿಸಬೇಕು. ಗೌರವದ ಒಂದು ಪ್ರಸಾದದ ರೀತಿಯಲ್ಲಿ ತಮ್ಮ ಒಂದು ಸ್ವೀಕರಿಸಬೇಕು. ಅವರು ಸ್ಟೇಟ್ ಬ್ಯಾಂಕ್ ಮಾರ್ಕೆಟ್ನಲ್ಲಿ ಒಣ ಮೀನು ಮಾರಾಟ ಮಾಡುವ ಮಹಿಳೆಯರು ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಒಂದು ದೇಣಿಗೆಯನ್ನ ಸಮರ್ಪಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ.
ವನ ಮೀನು ಮಾರಾಟ ಮಾಡುವ ಮೇಲೆ ಈಗಾಗಲೇ ಒಂದು 50,000 ರೂಪಾಯಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಆ ದೇವಿಯು ಒಳ್ಳೆ ಸಂಪತ್ತನ್ನು ಕೊಡಲಿ. ಮಾರ್ಕೆಟ್ನಲ್ಲಿ ವನ ಮೀನು ಮಾಡುವ ಮಹಿಳೆಯರು ಈಗಾಗಲೇ ಒಂದು 50,000 ರೂಪಾಯಿ ಅವರ ದೇವಿಗೆ ಒಂದು ಘೋಷಣೆ ಮಾಡಿದ್ದಾರೆ. ಒಂದು ಪ್ರಸಾದವನ್ನು ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮುಂದೆ ನಮ್ಮ ಮಹಿಳಾ ವೇದಿಕೆ, ಮೊಗವೀರ ಮಹಿಳಾ ವೇದಿಕೆ ಹಾಗೂ ಉಚ್ಚಿಲ ಸ್ವರ್ಣಕಲಶ ನಿರ್ಮಾಣ ಸಮಿತಿ ಉಳ್ಳಾಲ ವಲಯದ ವತಿಯಿಂದ ತಾವು ಸಂಗ್ರಹಿಸಿದಂತಹ ನಮ್ಮ ಮಹಿಳೆಯರು, ನಮ್ಮ ಶಕ್ತಿ. ಯಾವುದೇ ಒಂದು ಉಳ್ಳಾಲದಲ್ಲಿ ಕೆಲಸ ಆಗಬೇಕಾದ್ರೆ ನಮ್ಮ ಮಹಿಳೆಯರಿಲ್ಲದೆ ನಮ್ಮ ಕೆಲಸ ಇಲ್ಲ. ಅವರ ಮುಂದಿನ ಸಾಲಲ್ಲಿ ನಿಂತು ನಮ್ಮ ಕೆಲಸವನ್ನು ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವರು ಸಹ ಅವರ ಒಂದು ಸಂಗ್ರಹ ಮಾಡಿದ ದೇಣಿಗೆಯನ್ನು ತಮ್ಮ ಸರೋವರಿಗೆ ಅವರು ನೀಡಬೇಕು. ಉಳ್ಳಾಲ ವಲಯದ ಮೊಗವೀರ ಮಹಿಳೆಯರು, ಮಹಿಳಾ ವೇದಿಕೆ ಹಾಗೆ ನಮ್ಮ ಅಮ್ಮನ ಸ್ವರ್ಣ ಕಲಶ ನಿರ್ಮಾಣ ಸಮಿತಿಯ ನಮ್ಮ ಸ್ವಯಂ ಸೇವಕರು ದಯವಿಟ್ಟು ವೇದಿಕೆ ಬನ್ನಿ. 1,40,335 ರೂಪಾಯಿ ಪ್ರಥಮ ಹಂತದ ದೇಣಿಗೆಯನ್ನು ಸಂಗ್ರಹಿಸಿದ್ದಾರೆ. ನಮ್ಮ 50,000 ರೂಪಾಯಿ ದೇಣಿಗೆಯನ್ನು ನಮ್ಮ ವನ ಮೀನು ಮಾರಾಟ ಮಾಡುವ ಮಹಿಳೆಯರು ನೀಡ್ತಾ ಇದ್ದಾರೆ. ಅವರೇ ಸುಖ ಸಂಪತ್ತನ್ನು ನೀಡಲಿ ಅಂತ ನಾವು ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಉಳ್ಳಾಲ ವಲಯದ ನಮ್ಮ ಮಹಿಳಾ ವೇದಿಕೆಯವರು ನಮ್ಮ ದೇವಸ್ಥಾನದ ಯಾವುದೇ ಕೆಲಸ ಇರಲಿ ಪ್ರಥಮ ಸ್ಥಾನದಲ್ಲಿ ಬಂದು ಸರ್ ನಮ್ಮ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡುವುದರಲ್ಲಿ ನಮ್ಮ ಮಹಿಳೆಯರ ಮೇಲೂ ಯಾವಾಗ ತಮ್ಮ ಬಲದಲ್ಲಿ ನಿಂತು ನಮ್ಮೊಟ್ಟಿಗೆ ಕೆಲಸ ಮಾಡುವವರು. 2,40,40,000 ರೂಪಾಯಿಯನ್ನು ದೇಣಿಗೆಯನ್ನು ಸಂಗ್ರಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಹ ಸಂಗ್ರಹ ಮಾಡಲಿಕ್ಕಿದ್ದಾರೆ. ಅವರಿಗೆ ಆ ದೇವಿಯು ಆರೋಗ್ಯವನ್ನು ಕೊಟ್ಟು ಅವರಿಗೆ ಅವರು ಕೆಲಸವನ್ನು ಮಾಡಿಸಲಿ ಸರ್. ಅವರಿಗೆ ಅಯ್ಯಪ್ಪ ಸ್ವಾಮಿಯ ಭಕ್ತರು ನಮ್ಮ ಪ್ರತಿಯೊಂದು ಜೀರ್ಣೋದ್ಧಾರದ ಕೆಲಸ ಇರಲಿ ಪ್ರತಿಯೊಂದರಲ್ಲಿ ಸಹ ಭಾಗಿಯಾಗಿ ನಮ್ಮ ಕೆಲಸವನ್ನು ಸುಗಮ ಮಾಡುವುದರಲ್ಲಿ ಕೈ ಜೋಡಿಸಿದ್ದಾರೆ. ನಮ್ಮ ಅಯ್ಯಪ್ಪ ಭಕ್ತರಿಂದ ಮೊಗವೀರಪಟ್ಟಣ ಉಳ್ಳಾಲ ಇವರು ತಮ್ಮ ದೇಣಿಗೆಯನ್ನು ತಾಯಿಯ ಈ ಒಂದು ಸ್ವರ್ಣ ಕಲಶ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ದಯವಿಟ್ಟು ಅದರ ಗುರುಸ್ವಾಮಿ ಹಾಗೂ ಎಲ್ಲರೂ ಸಹ ಆ ಒಂದು ದೇಣಿಗೆಯನ್ನು ನಮ್ಮ ಸರ್ ಅವರ ಕೈಯಲ್ಲಿ ಹಸ್ತಾಂತರಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಅಯ್ಯಪ್ಪ ಸ್ವಾಮಿಯ ಭಕ್ತರು ಮೊಗವೀರಪಟ್ಟಣ ಉಳ್ಳಾಲ. ಸುಮಾರು 15,000 ರೂಪಾಯಿಗಳ ಒಂದು ದೇಣಿಗೆಯನ್ನು ಅಯ್ಯಪ್ಪ ಸ್ವಾಮಿಯ ಭಕ್ತರು ಇವತ್ತು ನೀಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಬೋಟ್ ತನ್ವಿ ಮತ್ತೆ ಮನ್ವಿ, ಬೋಟ್ ತನ್ವಿ ಮತ್ತು ಮನ್ವಿ ಇವರು ಈಗಾಗಲೇ ತಮ್ಮ ದುಡಿಮೆಯಿಂದ ನಮ್ಮ ಬೋಟ್ ತನ್ವಿ ಮತ್ತು ಮನ್ವಿ ಮತ್ತೆ ಬೇಬಿ ಮೆರೈನ್ ಇವರು ತಮ್ಮ ದುಡಿಮೆಯಲ್ಲಿ ಇಟ್ಟ ಹಣವನ್ನು ಸದ್ಯಕ್ಕೆ ಈಗ 40,000 ರೂಪಾಯಿ 80,000 ರೂಪಾಯಿ ಒಂದೊಂದು ಬೋಟಿನವರು 40,000 ರೂಪಾಯಿ ಆಗಿ ಈಗ ಪ್ರಥಮ ಹಂತದಲ್ಲಿ ಸುಮಾರು 50-60% ಬೋಟ್ಗಳಿವೆ ಸರ್. ಎಲ್ಲರೂ ಸಹ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ 40,000ಕ್ಕೂ ಮಿಕ್ಕಿ ನಾವು ಇದಕ್ಕೆ ಕೊಡ್ತೇವೆ ಅಂತೇಳಿ ನಮ್ಮ ಬೋಟ್ ಮನ್ವಿ ಮತ್ತು ತನ್ವಿ ಇದರ ದುಡಿಮೆದಾರರಿಂದ ದೇವಿಯ ಇದು 40,000 ರೂಪಾಯಿಗಳ ಒಂದು ಪ್ರಥಮ ಹಂತದ ಒಂದು ದೇಣಿಗೆಯನ್ನು ನೀಡುತ್ತಿದ್ದಾರೆ. ಇವರಿಗೆ ಶ್ರೀ ಮಹಾಲಕ್ಷ್ಮೀ ದೇವಿಯು ಮೀನಿನ ಸಂಪತ್ತನ್ನು ನೀಡಲಿ, ಅವರಿಗೆ ನೆಮ್ಮದಿಯನ್ನು ನೀಡಲಿ, ಅವರಿಗೆ ಆರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಹಾಗೆಯೇ ಬೋಟ್ ಬೇಬಿ ಮೆರೈನ್, ಹಾಗೆಯೇ ನಮ್ಮ ಶಶಿಕಾಂತಿ ಬಿ ಉಳ್ಳಾಲ್, ನಮ್ಮ ಸಂದೀಪ್ ಬಂಗೇರ, ಶಶಿಕಾಂತಿ ಬಿ ಉಳ್ಳಾಲ್ ಇವರು ತಮ್ಮ ಒಂದು ದೇಣಿಗೆಯನ್ನು ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಶಶಿಕಾಂತ್ ಬಿ ಉಳ್ಳಾಲ್ ಅಮ್ಮನ ದೇಣಿಗೆಯನ್ನು ಉಚ್ಚಿಲದಲ್ಲಿ ನೀಡಬೇಕಂತ ಭಾವಿಸಿದ್ರು. ಇಲ್ಲಿ ಕಾರ್ಯಕ್ರಮ ನಡೆಯುವುದರಿಂದ ಅಮ್ಮನ ಒಂದು ಸ್ವರ್ಣ ಕಲಶಕ್ಕೆ 24 ಗ್ರಾಮ್ಸ್ ಚಿನ್ನದ ಒಂದು ದೇವನ್ನ ಶಶಿಕಾಂತ್ ಬಿ ಉಳ್ಳಾಲ್ ನಮ್ಮ ಬಾಬು ಬಂಗೇರ ಅವರ ಧರ್ಮಪತ್ನಿ ಸಂದೀಪ್ ಬಿ ಬಂಗೇರ ಇವರ ಒಂದು ನೇತೃತ್ವದಲ್ಲಿ ನಮ್ಮ ಶಶಿಕಾಂತಿ ಬಿ ಉಳ್ಳಾಲ್ 24 ಗ್ರಾಮ್ಸ್ ಚಿನ್ನದ ಒಂದು ದೇಣಿಗೆಯನ್ನು ಚೆಕ್ ಮುಖಾಂತರ ಸಮರ್ಪಣೆ ಮಾಡುತ್ತಿದ್ದಾರೆ. ಶ್ರೀಮತಿ ಸೀಮಾ ಅಶ್ವಿನಿ ಕೋಟ್ಯಾನ್ ಹಾಗೂ ಅಶ್ವಿನಿ ಕೋಟ್ಯಾನ್ ಪ್ರಧಾನ ಸಂಚಾಲಕರು, ಹಾಗೆಯೇ ಪರ್ಸಿನ್ ಬೋಟ್ ಅನ್ಸ್ ಇವರ ಲೆಕ್ಕದಲ್ಲಿ 1,05,600 ರೂಪಾಯಿ 3 ಪವನ್ ಚಿನ್ನವನ್ನು ಅಶ್ವಿನಿ ಕೋಟ್ಯಾನ್ ನಮ್ಮ ಉಳ್ಳಾಲ ವಲಯದ ಪ್ರಧಾನ ಸಂಚಾಲಕರು, ಮಾರುತಿ ಯುವಕ ಮಂಡಲದ ಸದಸ್ಯರು, ಹಾಗೆಯೇ ನಮ್ಮ ಅನ್ಸ್ ಬಸ್ಸಿನ ಒಂದು ಮಾಲಕರು
ಸೀಮಾ ಅಶ್ವಿನಿ ಕೋಟ್ಯನ್ ಮತ್ತು ಅಶ್ವಿನಿ ಕೋಟ್ಯನ್ ಇವರು 1,05,600 ರೂಪಾಯಿಯನ್ನು ಇವತ್ತು ದೇಣಿಗೆಯಾಗಿ ನೀಡುತ್ತಿದ್ದಾರೆ. ಉಚ್ಚಿಲ ಮಹಾಲಕ್ಷ್ಮಿ ತಾಯಿ ಅವರಿಗೆ ಇನ್ನಷ್ಟು ಆ ಮತ್ಸ್ಯ ಸಂಪತ್ತನ್ನು ನೀಡಿ ಅವರನ್ನು ಅರಸಲಿ ಎಂದು ನಾವು ಇಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ವಾಣಿ ಜಿ ಸಾಲಿಯಾನಿ ಅವರು ತಮ್ಮ ದೇಣಿಗೆಯನ್ನು ನಮ್ಮಲ್ಲಿ ಅಲ್ಲಿ ಒಂದು ಹೇಳಿದ್ದಾರೆ. ವಾಣಿ ಜಿ ಸಾಲಿಯಾನ್ ಸರ್ ನಮ್ಮಲ್ಲಿಗೆ ಒಂದು ಅವರನ್ನು ನಾವು ಸಂಪರ್ಕ ಮಾಡಿದಾಗ ನಮ್ಮ ದೇಣಿಗೆಯನ್ನು ನಮ್ಮ ಗುರುಗಳ ಕೈಯಲ್ಲಿ ನಾವು ಹಸ್ತಾಂತರ ಮಾಡ್ತೇವೆ ಅಂತ ಹೇಳಿದರೆ ಅವರು ಸಹ ಈ ವೇದಿಕೆ ಬಂದಿದ್ದಾರೆ ಸರ್. ವಾಣಿ ಜಿ ಸಾಲಿಯಾನ್ ಅವರು ದಯವಿಟ್ಟು ವೇದಿಕೆ ಬಂದು ಆ ಒಂದು ನಮ್ಮ ಗೌರವದ ಒಂದು ಶಾಲನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತಿದ್ದೆ. ವಾಣಿ ಜಿ ಸಾಲಿಯಾನ್ ಈಗಾಗಲೇ ನಮ್ಮ ಜೀರ್ಣೋದ್ಧಾರಕ್ಕೆ ಉತ್ತಮ ರೀತಿಯ ಒಂದು ದೇಣಿಗೆ ನೀಡಿದ್ದಾರೆ ಸರ್. 16 ಗ್ರಾಮ್ಸ್ ಚಿನ್ನವನ್ನ ದೇಣಿಗೆಯಾಗಿ ಸಮರ್ಪಿಸುತ್ತಿದ್ದಾರೆ. ಈಗಾಗಲೇ ಅವರು ನಮ್ಮ ಜೀರ್ಣೋದ್ಧಾರಕ್ಕೆ ಬಹಳ ದೊಡ್ಡ ಮೊತ್ತವನ್ನು ಕೊಟ್ಟಿದ್ದಾರೆ. ಆದರೂ ಸಹ ಈ ಒಂದು ಇದಕ್ಕೆ ತಮ್ಮ ದೇಣಿಗೆಯಾಗಿ ನೀಡುತ್ತಿದ್ದಾರೆ. ಹಾಗೆಯೇ ಮಂಗಳೂರು ಯಾಂತ್ರಿಕೃತ ಮೀನುಗಾರರ ಸಹಕಾರಿ ಸಂಘ ಬಂದರ್ ಮಂಗಳೂರು ಇವರ ಅಧ್ಯಕ್ಷರು ಮತ್ತು ನಿರ್ದೇಶಕರು ಇವರ ವತಿಯಿಂದ 15 ಗ್ರಾಂ ಚಿನ್ನದ ಒಂದು ದೇಣಿಗೆಯನ್ನು ನೀಡುತ್ತಿದ್ದಾರೆ. ಯಾಂತ್ರಿಕೃತ ಮೀನುಗಾರರ ಸಹಕಾರಿ ಸಂಘ ಬಂದರ್ ಮಂಗಳೂರು ಇವರು 15 ಗ್ರಾಂ ಚಿನ್ನದ ಒಂದು ದೇಣಿಗೆಯನ್ನು ನೀಡುತ್ತಿದ್ದಾರೆ ಸರ್. ಉಮೇಶ್ ಕರ್ಕೇಲ್ ಅವರ ನೇತೃತ್ವದಲ್ಲಿ ಅದರ ಉಪಾಧ್ಯಕ್ಷರಾದ ಬಾಬು ಸಾಲೆನ್ ಅವರು ಸುಮಾರು 15 ಗ್ರಾಮ್ಸ್. ನಮ್ಮ ಶರಣ್ ಕುಮಾರ್ ಮಟ್ಟು ಇವರ ನೇತೃತ್ವದಲ್ಲಿ ಮಾಡಿದ ಒಂದು ದೇಣಿಗೆ ಸಂಗ್ರಹ ನಮಗೆ ಭುಜಕ್ಕೆ ನಿಂತು ಕೆಲಸ ಮಾಡಿದವರು ಸರ್. ಸುಮಾರು ಈಗಾಗಲೇ 10 ಲಕ್ಷ ರೂಪಾಯಿಗಳನ್ನು ಸಂಗ್ರಹ ಮಾಡಿದ್ದಾರೆ ಸರ್. ಇವತ್ತು ಅವರಿಗೆ ಒಂದು ಶಾಲ ಹಾಕಿ ಅವರು ಉಚ್ಚಿಲ ಮಹಾಲಕ್ಷ್ಮಿ ಅಮ್ಮನ ಸನ್ನಿಧಿಯಲ್ಲಿ ಅದು ಸಮರ್ಪಣೆ ಮಾಡಿದ್ದಾರೆ. ಅವರಿಗೊಂದು ಗೌರವದ ಶಾಲ ಹಾಕಿ ಸರ್ ಈ ವೇದಿಕೆಯಲ್ಲಿ ಅವರನ್ನು ನಾವು ಗೌರವಿಸಬೇಕಾಗುತ್ತೆ. ನಮ್ಮ ಶರಣ್ ಕುಮಾರ್ ಮಟ್ಟು ನಮ್ಮ ಮಧ್ಯವಲಯ ಸರ್, ಮಧ್ಯವಲಯ ಇವರು ಸುಮಾರು 10 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ಸಂಗ್ರಹಿಸಿದರೆ ಮುಂದೆ ಸಂಗ್ರಹಿಸಲಿಕ್ಕಿದ್ದಾರೆ. ಪ್ರಮೀಳಾ ಅನಿಲ್ ಕರ್ಕೇರ ಬೊಕ್ಕಪಟ್ನ ನಮ್ಮ ಯುವ ನಾಯಕರು, ನಮ್ಮ ಬೊಕ್ಕಪಟ್ನ ಅನಿಲ್ ಇವರು ಸುಮಾರು 50,000 ರೂಪಾಯಿಗಳ ಒಂದು ನಗದನ್ನು ನೀಡುತ್ತಾ ಇದ್ದಾರೆ ನಮ್ಮ ಅಮ್ಮನ ಸ್ವರ್ಣ ಕಲಶಕ್ಕೆ. ಒಂದು ಕಾಣಿಕೆ ಅಮ್ಮ ಮಹಾಲಕ್ಷ್ಮಿ ಅವರಿಗೆ ಅವರ ಮೀನಿನ ಸಂಪತ್ತನ್ನು ಕೊಟ್ಟು ಅವರಿಗೆ ಕರುಣಿಸಲಿ. ಹಾಗೆಯೇ ನಮ್ಮ ಕೃಷ್ಣರಾಜ್ ಪುತ್ರನ್ ಬೆಂಗಳೂರು ನಮ್ಮ ಬೆಂಗಳೂರು ವಿಜಯ ಬ್ಯಾಂಕಿನ ಮ್ಯಾನೇಜರ್ ಕೃಷ್ಣರಾಜ್, ಹಾಗೆ ಅವರ ಧರ್ಮಪತ್ನಿ ಶ್ರೀಮತಿ ವನಜಾ ಬೆಂಗಳೂರು, ಕುಮಾರಿ ಲಿಖಿತ ಕೃಷ್ಣರಾಜ್ ಮತ್ತು ಕವನ ಕೃಷ್ಣರಾಜ್ ಇವರ ವತಿಯಿಂದ 25,000 ರೂಪಾಯಿಯ ಒಂದು ದೇಣಿಗೆಯನ್ನು ನಮ್ಮ ಸ್ವರ್ಣ ಕಲಶಕ್ಕೆ ನೀಡುತ್ತಾ ಇದ್ದಾರೆ. ದಿವಂಗತ ಪೈಲ್ವಾನ್ ಮೋತಿ ಪುತ್ರನ್ ಅವರ ಸುಪುತ್ರ, ಅವರ ಪುತ್ರ ನಮ್ಮ ಚಂದ್ರರಾಜ್ ಪುತ್ರನ್ ಅವರ ಸಹೋದರನ ಪರವಾಗಿ ಅವರು ನೀಡ್ತಾ ಇದ್ದಾರೆ. ನಮ್ಮ ಚಂದ್ರರಾಜ್ ಪುತ್ರ ದಿವಂಗತ ಪೈಲ್ವಾನ್ ಮೋತಿ ಪುತ್ರನ್ ಅವರ ಸುಪುತ್ರ ರೂಪಾಯಿ 25,000 ನೀಡುತ್ತಿದ್ದಾರೆ. ಶ್ರೀ ಕಾಶಿನಾಥ್ ಪುತ್ರನ್ ಇವರು ತಮ್ಮ ವೈಯಕ್ತಿಕವಾಗಿ ತಮ್ಮ ಮತ್ತೆ ಮಿತ್ರರಲ್ಲಿ ಕೇಳಿ ಸುಮಾರು 37,200 ರೂಪಾಯಿಯನ್ನು ಸಂಗ್ರಹ ಮಾಡಿದ್ದಾರೆ ಸರ್. ವೈಯಕ್ತಿಕವಾಗಿ 1 ಗ್ರಾಂ ಮತ್ತೆ ತಮ್ಮ ಆತ್ಮೀಯರ ಹತ್ರ ಸೇರಿಕೊಂಡು ಸುಮಾರು ಒಂದು 37,200 ರೂಪಾಯಿ. ಗಾಯತ್ರಿ ಕಾಶಿನಾಥ್ ಪುತ್ರನ್ ಮತ್ತೆ ಕಾಶಿನಾಥ್ ಪುತ್ರನ್ ಅವರಿಗೂ ಸಹ ನಮ್ಮ ಶ್ರೀ ಮಹಾಲಕ್ಷ್ಮಿ ದೇವಿ ಅರಸಲಿ ಕಾಪಾಡಲಿ. ನಮ್ಮ LIC ಡೆವಲಪ್ಮೆಂಟ್ ಆಫೀಸರ್ ಸರ್, ಕೋಟಿ ಇನ್ಸೂರೆನ್ಸ್ ಮಾಡಿದ ನಮ್ಮ ಮಹಾನುಭಾವರು ಇವರನ್ನು ಸಹ ನಮ್ಮ ಅಭಿನಂದಿಸ್ತೇವೆ. ಹಾಗೆಯೇ BPCಯಲ್ಲಿ ಸೇವೆ ಮಾಡ್ತಿರುವ ನಮ್ಮ ತಾರಾ ಯತೀಶ್ ಬೈಕಂಪಾಡಿ ಅಮ್ಮನ ದೊಡ್ಡ ಭಕ್ತರವರು. ತಾರಾ ಯತೀಶ್ ಬೈಕಂಪಾಡಿ ಇವರು BPCಯಲ್ಲಿ ಕೆಲಸ ಮಾಡುವವರು. ವೈಯಕ್ತಿಕವಾಗಿ ಅವರೇ ಬಂದು ಒಂದು ಪುಸ್ತಕವನ್ನು ಕೊಂಡೋಗಿ ತಮ್ಮ ಕಂಪನಿಯಲ್ಲಿ ಕೊಟ್ಟು ಸ್ವಲ್ಪ ದೇಣಿಗೆಯನ್ನು ಸಂಗ್ರಹ ಮಾಡಿದ್ದಾರೆ ಸರ್. ತಮ್ಮ ವೈಯಕ್ತಿಕ ಇದನ್ನು ಸರ್ ನಾವೊಂದು ಇಷ್ಟೇ ಹೇಳಿದ್ದೇವೆ ಹತ್ರ ಒಂದು ನಮಗೆ ಸಹಕಾರ ನೀಡಿ ಅಂತೇಳಿ ಅವರೇ ಬಂದು ಪುಸ್ತಕವನ್ನು ಕೊಂಡೋಗಿ ಸುಮಾರು ನಮ್ಮ ಯತೀಶ್ ಬೈಕಂಪಾಡಿ BPCL ಅವರು 23,000 ರೂಪಾಯಿ ಒಂದು ಸಂಗ್ರಹವನ್ನು ಮಾಡಿದ್ದಾರೆ ಸರ್. ಹಾಗೆಯೇ ನಮ್ಮ IOCಯಲ್ಲಿ ಕೆಲಸ ಮಾಡುತ್ತಿರುವ ಪ್ರಿಯ ಭರತ್ ಕುಮಾರ್ ಬೈಕಂಪಾಡಿ ನಮ್ಮ ಉಳ್ಳಾಲ ಧನಪಾಲ್ ಪುತ್ರನ್ ಅವರ ಸುಪುತ್ರ ಇವರು ಸಹ IOCಯಲ್ಲಿ ಕೆಲಸ ಮಾಡ್ತಿದ್ದಾರೆ. ತಮ್ಮ ಒಂದು ದೇಣಿಗೆಯನ್ನು ಸಂಗ್ರಹ ಮಾಡಿ 7,000 ರೂಪಾಯಿಯನ್ನು ನೀಡುತ್ತಾ ಇದ್ದಾರೆ. ಇವರಿಗೂ ಸಹ ನಮ್ಮ ಮಹಾಲಕ್ಷ್ಮೀ ದೇವಿ ಅರಸಲಿ. ಹಾಗೆಯೇ ನಮ್ಮ ಮೊಗವೀರ ಸಂಘದ ಅಧೀನದಲ್ಲಿರುವ ಭಾರತ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಅಧ್ಯಾಪಕರು ಸಿಬ್ಬಂದಿಗಳು ಬಂದಿದ್ದಾರೆ. ಅಮ್ಮನ ಸೇವೆಯಲ್ಲಿ ನಾವು ಭಾಗವಹಿಸ್ತೇವೆ ಅಂತೇಳಿ. ಹಾಗೆಯೇ ಮೊಗವೀರ ಶಾಲೆಯವರು ಬಂದಿದ್ದಾರೆ.
ಭಾರತ್ ಆಂಗ್ಲ ಮಾಧ್ಯಮ ಬಂದರೆ, ಭಾರತ ಪ್ರೌಢಶಾಲೆಯರು ಬಂದರೆ, ನಮ್ಮ ಕಾಲೇಜಿನ ಎಲ್ಲ ಪ್ರಾಂಶುಪಾಲರು ಮತ್ತು ಎಲ್ಲ ಅಧ್ಯಾಪಕರು ಮತ್ತು ಸಿಬ್ಬಂದಿಯವರು ಬಂದು ಅಮ್ಮನ ಸೇವೆಯಲ್ಲಿ ಭಾಗವಹಿಸಿ ಅಂತ ಹೇಳಿದ್ದಾರೆ. ದಯವಿಟ್ಟು ಸರ್ ತಮ್ಮ ಒಟ್ಟು 7 ಗ್ರಾಮನ್ನು 30,800 ರೂಪಾಯಿಯನ್ನು ತಾವು ಸಂಗ್ರಹಿಸಿದ್ದಾರೆ ಸರ್. ಅಮ್ಮನ ಸೇವೆಗೆ ತಮ್ಮ ಒಂದು ಕಾಣಿಕೆಯಾಗಿ ನಮ್ಮ ಅನುದಾನಿತ ಭಾರತ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಮೇಡಮ್ ಕಲಾವತಿ ನವೀನ್ ಚಂದ್ರರವರು, ಲಕ್ಷ್ಮೀ ಸಾರ್ ಅವರು, ಅನ್ನುರಾಜ್ ಸಾರ್ ಅವರು, ಅನಸೂಯ ನಾಯಕರವರು, ಸುರೇಖಾ ಮನೋಜ್ ಮೆಂಡನ್ ರವರು, ಮಂಗಳಮ್ಮ ನಾಯಕರವರು ಇವರೆಲ್ಲ ಬಂದು ಅಮ್ಮನ ಸೇವೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆಯೇ ಮುಂದಕ್ಕೆ ನಮ್ಮ ಭಾರತ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಬಂದಿದ್ದಾರೆ. ಮುಖ್ಯೋಪಾಧ್ಯಾಯರು ವಿನಯ್ ಎನ್ ಶೆಟ್ಟಿ ಅವರು, ಹಾಗೆಯೇ ಪ್ರಜ್ಞಾ, ಹಾಗೆಯೇ ಅವರ ಸಹಪಾಠಿಗಳು ಎಲ್ಲರೂ ಬಂದಿದ್ದಾರೆ. ವೇದಿಕೆಗೆ ಬರಬೇಕು. ಭಾರತಿ ಆಂಗ್ಲ ಇವತ್ತು ಸರ್ ಇವರು ನಮ್ಮ ಅನುದಾನಿತ ಭಾರತ್ ಪ್ರೌಢಶಾಲೆ ಅದರ ಮುಖ್ಯೋಪಾಧ್ಯಾಯಿನಿ ನಮ್ಮ ವಿನಯ್ ಎನ್ ಶೆಟ್ಟಿ ಮತ್ತು ಪ್ರಜ್ಞಾರವರು. ಹಾಗೆಯೇ ಭಾರತೀಯ ಆಂಗ್ಲ ಮಾಧ್ಯಮ ಪ್ರೈಮರಿ ಮತ್ತು ಪ್ರೌಢಶಾಲೆ, ಭಾರತೀಯ ಆಂಗ್ಲ ಮಾಧ್ಯಮ ರಾಜೇಶ್ವರಿ ಮೇಡಮ್ ಮತ್ತು ಶೈಲಾ ಮೇಡಮ್ ನಮ್ಮ ಮುಖ್ಯೋಪಾಧ್ಯಾಯರು, ಅವರೊಟ್ಟಿಗೆ ನಮ್ಮ ಎಲ್ಲ ಸ್ಟಾಫ್ ಅವರು ಬಂದಿದ್ದಾರೆ. ದಯವಿಟ್ಟು ತಮ್ಮ ವೇದಿಕೆ ಬರಬೇಕು. ಹಾಗೆಯೇ ಮಗುವೀರ ಶಾಲೆಯ ನಮ್ಮ HM ಅವರೊಂದಿಗೆ ಇದ್ದಾರೆ. ಶ್ರೀಮತಿ ಮತ್ತು ಶ್ರೀ ಸುರೇಶ್ ಕರ್ಕೇರ ಮುಖ KIOCL ಮುಖ್ಯ ಇವರು ಸಹ ತಮ್ಮ ದೇಣಿಗೆಯನ್ನು ಸಮರ್ಪಣೆ ಮಾಡ್ತಿದ್ದಾರೆ. ಸುಮಾರು 10,000 ರೂಪಾಯಿಗಳ ಒಂದು ದೇಣಿಗೆಯನ್ನು ಸರ ಮಾಡ್ತಿದ್ದಾರೆ. ಹಾಗೆಯೇ ಶ್ರೀಮತಿ ರೇಖಾ M ಉಳ್ಳಾಲ್, ಮಾಧವ್ ಉಳ್ಳಾಲ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ದಯವಿಟ್ಟು ವೇದಿಕೆ ಬರಬೇಕು. ಶ್ರೀಮತಿ ಆಶಾ ಕರ್ಕೇರ, ಶ್ರೀ ಮಾಧವ್ ಉಳ್ಳಾಲ್ ಅಂತ ಹೇಳಿ ಸರ್. ನಮ್ಮ ಸಾಲು ಮರ ತಿಮ್ಮಕ್ಕೆ ಹೇಗಿದ್ದಾರೆ ಹಾಗೆ ಸಾಲು ಮರ ನಮ್ಮ ಮಾಧವ್ ಉಳ್ಳಾಲ್ ಸರ್. ಇವರದೊಂದು ಮಾದಾಸೆ ಸರ್, ಇವರದೊಂದು ಬಹಳದೊಂದು ಆಸೆ ಉಂಟು. ನಮ್ಮ ಈ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಸರ್, ನಮ್ಮ ಸುರತ್ಕಲ್ನಿಂದ ಹಿಡಿದು ನಮ್ಮ ಉಚ್ಚಿಲ ತನಕ ಸರ್, ಕುಂದಾಪುರ ತನಕ ಮಾಧವ ಮಂಗಲ ಗುರುಜಿಯವರ ಹೆಸರಿನಲ್ಲಿ ಒಂದು ಸಾಲು ಮರವನ್ನು ನೀಡಬೇಕಂತೇಳಿ ಒಂದು ಅಪೀಲನ್ನು ಸಹ ಮಾಡಿದ್ದಾರೆ ಸರ್ ಅವರು. ಅದಕ್ಕೊಂದು ಪತ್ರವನ್ನು ಸಹ ಬರೆದಿದ್ದಾರೆ ಅವರು. ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಸರ್. 25-30 ವರ್ಷ ಸಾಧಾರಣ 45,000ಕ್ಕೆ ಹೆಚ್ಚು ಮರವನ್ನು ನೆಟ್ಟು ಒಂದು ಎಲ್ಲ ಪಾತ್ರಕ್ಕೆ ಇವರು ಪ್ರಸಿದ್ಧರಾಗಿದ್ದಾರೆ. ಹಾಗೆ ನಮ್ಮ ಈ ಜೀವನದ ಸಮಯದಲ್ಲಿ ಸರ್ ಒಂದು ಮಾಧವ ಮಂಗಲ ಸಾಲು ಮರಗಳ ಒಂದು ವ್ಯವಸ್ಥೆಯನ್ನು ಮಾಡುವ ಉದ್ದೇಶ ಇಟ್ಕೊಂಡಿದ್ದಾರೆ. ಶ್ರೀ ಮಾಧವ್ ಉಳ್ಳಾಲ್ದವರು. ಹಾಗೆಯೇ ಪುಂಡಲಿಕ ಹೊಸಬೆಟ್ಟವರು ಸಹ ಹೇಗೆ ಬಂದಿದ್ದಾರೆ ಸರ್. ನಮಸ್ತೆ. ತಮ್ಮ ದೇಣಿಗೆಯನ್ನು ಅವರು ಸಹ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಪುಂಡಲಿಕ ಹೊಸಬಿಟ್ಟು ನಮ್ಮ ದುರ್ಗ ಡೆವಲಪ್ಮೆಂಟ್ ಬ್ರಹ್ಮೋತ್ಸವ 10,000 ರೂಪಾಯಿಗಳ ಚೆಕ್ ಅನ್ನು ಅವರು ಸಹ ದೇಣಿಗೆಯಾಗಿ ನೀಡುತ್ತಿದ್ದಾರೆ. ಅವರಿಗೆ ಸಹ ಮಹಾಲಕ್ಷ್ಮಿ ಅರಸಲಿ. ಮಿತ್ರಪಟ್ಟಣ ಮಗುವೀರ ಗ್ರಾಮ ಸಭೆ ಅಧ್ಯಕ್ಷರಾದ ರವೀಂದ್ರ M ಕರ್ಕೇರ್ ಅವರು ತಮ್ಮ ಗ್ರಾಮ ಸಭೆಯ ವತಿಯಿಂದ ಪ್ರಥಮ ದೇಣಿಗೆಯಾಗಿ ತಾಯಿಗೆ ಒಂದು 9,900 ರೂಪಾಯಿಯನ್ನು 2.5 ಗ್ರಾಮ್ಸ್ ಚಿನ್ನವನ್ನು ನೀಡ್ತಾ ಇದ್ದಾರೆ ಸರ್. ದಯವಿಟ್ಟು ವೇದಿಕೆಗೆ ಸರ್ ಅಧ್ಯಕ್ಷರೇ. ಬಜಾರ್ ಮತ್ತು ಬೋಳಾರದ ಮಹಿಳೆಯರು, ಸ್ವರ್ಣ ಕಲಶ ನಿರ್ಮಾಣ ಸಮಿತಿಯ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅವರು ಸಹ ವೇದಿಕೆಗೆ ಬರಬೇಕು. ನಮ್ಮ ಬೋಳಾರ ಗ್ರಾಮ ಸಭೆ ಮತ್ತು ನಮ್ಮ ವೈಗೆ ಬಜಾರ್ ಗ್ರಾಮ ಸಭೆಯ ಮಹಿಳೆಯರು ಅಮ್ಮನ ದೇಣಿಗೆಯಲ್ಲಿ ಭಾಗವಹಿಸಬೇಕು. ನಮಗೆ ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತೇವೆ ಅಂತೇಳಿ ಗ್ರಾಮಕ್ಕೆ ಬಂದಿದ್ದಾರೆ. ಒಟ್ಟು 1 ಲಕ್ಷ ರೂಪಾಯಿಯನ್ನು ಅವರು ಸಂಗ್ರಹ ಮಾಡಿದ್ದಾರೆ. ಹಾಗೆಯೇ ನಮ್ಮ ವೈಗೆ ಬಜಾರ್ ಮತ್ತು ನಮ್ಮ ಬೋಳಾರ ಗ್ರಾಮ ಸಭೆಯವರು ಮುಂದಿನ ದಿನಗಳಲ್ಲಿ ಸಹ ಹೆಚ್ಚಿನ ಒಂದು ದೇಣಿಗೆಯನ್ನು ಸಂಗ್ರಹ ಮಾಡಲಿದ್ದಾರೆ ಅವರಿಗೆ. ಹಾಗೆಯೇ ದಿವಂಗತ ಪ್ರಭಾಕರ್ ಬಂಗೇರ ಇವರ ಸುಪುತ್ರ ನಮ್ಮ ನಿತಿನ್ ಉಳ್ಳಾಲ್, ಅವರ ಅಮ್ಮ ಸಹ ಬಂದರೆ ಮನೋರಮಾ P ಉಳ್ಳಾಲ್ ಅವರು ಒಂದು ಪುಸ್ತಕವನ್ನು ಕೊಂಡೋಗಿ ಅವರ ವೈಯಕ್ತಿಕವಾಗಿ ದೇಣಿಗೆಯನ್ನು ಸಂಗ್ರಹ ಮಾಡಿ ಅವರ ಪರವಾಗಿ ಸಹ ಅವರೊಂದು ದೇಣಿಗೆಯನ್ನು ಸಮರ್ಪಣೆ ಮಾಡಿದ್ದಾರೆ. ನಿತಿನ್ ಉಳ್ಳಾಲ್ ಅವರು ಅವರ ಧರ್ಮಪತ್ನಿ ಸಹ ಆಗಬೇಕು.
ಸಭೆಗೆ ಬಂದು ಒಂದು ಪುಸ್ತಕವನ್ನು ಕೊಂಡೋಗಿ 70,000ಕ್ಕೂ ಮಿಕ್ಕಿ ಒಂದು ಸಂಗ್ರಹ ಮಾಡ್ತಿದ್ದಾರೆ ಸರ್. ಅವರ ಅಮ್ಮ ಮನೋರಮ ಉಳ್ಳಲ್, ಹಾಗೆ ಅವರ ಧರ್ಮಪತ್ನಿ ಸಹ ಇದ್ದಾರೆ. ಮಹಾಲಕ್ಷ್ಮಿ ಅವರಿಗೆ ಅರಸಲಿ. ಶ್ರೀಮತಿ ಆಶಾ ಕರ್ಕೇರ, ದಡ್ಡಲಕಾಡ್, ಅಶೋಕ್ ನಗರ, ಮಂಗಳೂರು. ತಮ್ಮ ಕಾಲು ನೋವಾದರೂ ಸಹ ರಿಕ್ಷಾದಲ್ಲಿ ಬಂದು ಅಮ್ಮನಿಗೆ ಒಂದು ದೇಣಿಗೆ ನೀಡಬೇಕಂತೇಳಿ ದಡ್ಡಲಕಾಡಿಂದ ಬಂದಿದ್ದಾರೆ. ನನ್ನ ಅಕ್ಕ ಬೀಳುವವರ ಅಕ್ಕ. ಹಾಗೆ ಬರಬೇಕು, ವೇದಿಕೆ ಬರಬೇಕು. ಆಶಾ ಕರ್ಕೇರ ಇವರು ತಮ್ಮ ದೇಣಿಗೆಯನ್ನ ದಡ್ಡಲಕಾಡಿಯಿಂದ, ಚಿಲಿಂಬಿಯಿಂದ, ಅಶೋಕನಗರದಿಂದ ಬಂದಿದ್ದಾರೆ ಸರ್, ದೇಣಿಗೆ ನೀಡಬೇಕಂತೇಳಿ. ಅವರಿಗೆ ಸಹ ಮಹಾಲಕ್ಷ್ಮೀ ದೇವಿ ಅರಸಲಿ ಸರ್. ಹಾಗೆ ನಮ್ಮ ದಯಾನಂದ ಬಂಗೇರ ಉಳ್ಳಾಲ, ಹಾಗೆಯೇ ಅವರ ಧರ್ಮಪತ್ನಿ ಸರಿತಾ ಬೈಗೆರೆ, ನಮ್ಮ ಮಂಗಳೂರು ವಲಯದ ಅಧ್ಯಕ್ಷರು 4 ಗ್ರಾಂ ಚಿನ್ನದ ಒಂದು ದೇಣಿಗೆಯನ್ನು ನೀಡಲಿಕ್ಕಿದ್ದಾರೆ. ಅವರಿಗೆ ಸಹ ಮಹಾಲಕ್ಷ್ಮಿ ಅರಸಲಿ. ಹಾಗೆ ನಮ್ಮ ಮುಂದಿನ ದಿನದಲ್ಲಿ ನಮ್ಮ ಬಾಬು ಸಾಲಿಯನ್ರವರು, ನಮ್ಮ ಗೌರವಾನ್ವಿತ ಸದಸ್ಯರು, ನಮ್ಮ ಮೊಗವೀರ ಆಡಳಿತ ಮಂಡಳಿ ಗ್ರಾಮ ಸಭೆಯ ಸದಸ್ಯರು, ಹಾಗೆಯೇ ಉಪಾಧ್ಯಕ್ಷರು, ಯಾಂತ್ರಿಕದ ಮೀನುಗಾರ ಸಹಕಾರ ಸಂಘ ಬಂದರು ಮ್ಯಾಂಗ್ಳೂರು, ಹಾಗೆ ಸುಪುತ್ರರನ್ನು 10,000 ರೂಪಾಯಿ, ಅವರಿಂದ 10,000 ರೂಪಾಯಿ, ಒಟ್ಟು 20,000 ರೂಪಾಯಿಗಳನ್ನು 10,000 ರೂಪಾಯಿಗಳನ್ನು ಅವರು ದೇಣಿಗೆಯಾಗಿ ನೀಡುತ್ತಿದ್ದಾರೆ. ನಮ್ಮ ಬಾಬು ಸಾಲೆಂಬಾರ್ ಹಿರಿಯರು ಇವತ್ತು ಕೇಸರಿ ಕಲ್ಲರ್ನಲ್ಲಿ ಅವರು ರಾರಾಜಿಸುತ್ತಿದ್ದಾರೆ ಸರ್. ಮಂಗಳೂರು ಉತ್ತರ ವಲಯದ ಒಂದು ದೇಣಿಗೆಯನ್ನ ನಮ್ಮ ಗೌತಮ್ ಸಾಲೆಂದವರು ಈಗಾಗಲೇ ನೀಡಿದ್ದಾರೆ. 1,03,000 ರೂಪಾಯಿಯನ್ನ ದೇಣಿಗೆಯನ್ನು ನೀಡಿದ್ದಾರೆ. ಇದು ಮಂಗಳೂರು ಉತ್ತರ ಕಡೆಯಿಂದ ಪ್ರಥಮ ಹಂತದ ಒಂದು ದೇಣಿಗೆ. ಗೌತಮ್ ಸಾಲೆಂದವರು ಸ್ವಲ್ಪ ಸಮಯದ ನಿಮಿತ್ತ, ಸಭೆಯ ನಿಮಿತ್ತ ಇಲ್ಲಿಂದ ಬೇಗ ಹೋಗಿದ್ದಾರೆ. ಅವರು 1,03,000 ರೂಪಾಯಿಯನ್ನು ನೀಡಿದ್ದಾರೆ. ಶ್ರೀಮತಿ ಶಕುಂತಲ ಕರ್ಕೇರ, ಮಾಜಿ ಸದಸ್ಯರು, ಮಹಾನಗರ ಪಾಲಿಕೆ ಮಂಗಳೂರು. ಹಾಗೆಯೇ ವರ್ಷಿತ ಸಂದೀಪ್ ಪುತ್ರನ್ ತಣ್ಣೀರುಬಾವಿ, ನಿತೇಶ್ ಶಾಲಿಯನ್ ಸಶೀತ್ಲು, ಶ್ರೀಮತಿ ಸುಗಂಧಿ ಅಮೀನ್ ಮತ್ತು ಪ್ರಹ್ಲಾದ್ ಮಂಜೇಶ್ವರ, ಶ್ರೀಮತಿ ವಿಜೇತಾ ಧನರಾಜ್ ಕರ್ಕೇರ ಬೆಂಗ್ರೆ, ಮಹೇಶ್ ವಿ.ಕೆ. ಬೆಂಗ್ರೆ, ಶ್ರೀಮತಿ ಅಶ್ವಿತಾ ದೀಪಕ್ ಬೆಂಗ್ರೆ, ಶ್ರೀಮತಿ ಲಾವಣ್ಯ ಸಮಂತ್ ಮೊಗವೀರಪಟ್ಟಣ ಉಳ್ಳಾಲ, ನಿರಂಜನ್ ಚೆನ್ನಪ್ಪ ಅಮೀನ್ ಮೊಗವೀರಪಟ್ಟಣ ಉಳ್ಳಾಲ್, ರಮಾವತಿ ಸುರೇಂದ್ರ ಅಮೀನ್ ಬೆಂಗ್ರೆ. ಇವರೆಲ್ಲ ನಮ್ಮ ಶಾನ್ ಅಮೀನ್ ಅವರ ನೇತೃತ್ವದಲ್ಲಿ ಮುಂದಾಳತ್ವದಲ್ಲಿ ಒಂದು ಸಂಗ್ರಹ ಮಾಡಿ ತಂದಿದ್ದಾರೆ. ನಮ್ಮ ಶಕುಂತಲ ಕರ್ಕೇರವರು ಮಾಜಿ ಸದಸ್ಯರು, ಮಹಾನಗರ ಪಾಲಿಕೆ ಮಂಗಳೂರು. ಇವರ ಒಂದು ದೇಣಿಗೆಯನ್ನು ಸಮರ್ಪಣೆ ಮಾಡುತ್ತಿದ್ದಾರೆ. ಶ್ರೀಮತಿ ವರ್ಷಿತ ಸಂದೀಪ್ ಪುತ್ರನ್ ತಣ್ಣೀರುಬಾವಿ 8 ಗ್ರಾಂ ಚಿನ್ನದ ಒಂದು ದೇಣಿಗೆಯನ್ನ ತಾಯಿಗೆ ಸಮರ್ಪಿಸುತ್ತಿದ್ದಾರೆ. ವರ್ಷಿತ ಸಂದೀಪ್ ಪುತ್ರನವರು 8 ಗ್ರಾಂ ಸಂದೀಪ್ ಪುತ್ರನವರು 8 ಗ್ರಾಂ ಚಿನ್ನದ ನಾಣ್ಯವನ್ನು ಸಮರ್ಪಣೆ ಮಾಡುತ್ತಿದ್ದಾರೆ. ಪದ್ಮಿನಿ ದಯಾನಂದ ಸುವರ್ಣ ಶಶಿತ್ಲು 8 ಗ್ರಾಂ ಚಿನ್ನದ ಒಂದು ದೇಣಿಗೆಯನ್ನು ನೀಡುತ್ತಿದ್ದಾರೆ. ನಿತೇಶ್ ಸಾಲ್ಯಾನ್ ತಮ್ಮ ದೇಣಿಗೆಯನ್ನು ಸಮರ್ಪಿಸುತ್ತಿದ್ದಾರೆ. ಅಶ್ವಿತಾ ದೀಪಕ್ ಬೆಂಗ್ರೆ, ನಿರಂಜನ್ ಚೆನ್ನಪ್ಪ ಅಮೀನ್ ಮೊಗವೀರಪಟ್ಟಣ ಉಳ್ಳಾಲ ತಮ್ಮ ದೇಣಿಗೆಯನ್ನು ಸಮರ್ಪಿಸ್ತಾ ಇದ್ದಾರೆ. 5,000 ರೂಪಾಯಿಗಳನ್ನು ದೇಣಿಗೆಯನ್ನು ಸಮರ್ಪಿಸಿದ್ದಾರೆ ಚೆನ್ನಪ್ಪ ಅಮೀನ್. ಶ್ರೀಮತಿ ಲಾವಣ್ಯ ಸಮಂತ್ ಕರ್ಕೇರ ಮೊಗವೀರಪಟ್ಟಣ ಉಳ್ಳಾಲ ತಮ್ಮ ವತಿಯಿಂದ ಶ್ರೀಮತಿ ರಮಾವತಿ ಸುರೇಂದ್ರ ಅಮೀನ್ ಬೆಂಗ್ರೆ 1 ಪವನ್ 8 ಗ್ರಾಮ್ಸ್. ಶ್ರೀಮತಿ ರಮಾವತಿ ಸುರೇಂದ್ರ ಅಮೀನ್ ಬೆಂಗ್ರೆ ತಮ್ಮ ದೇಣಿಗೆಯಾಗಿ 8 ಗ್ರಾಮ್ಸ್ ಚಿನ್ನವನ್ನು ದೇವಿಗೆ ಸಮರ್ಪಿಸಿದ್ದಾರೆ.
ಶ್ರೀ ಆನಂದ ಟಿ ಕರ್ಕೇರ ಹೊಸಬೆಟ್ಟು ಅವರ ಪರವಾಗಿ ಅವರ ಸುಪುತ್ರ ವೇದಿಕೆಗೆ ಬರ್ತಿದ್ದಾರೆ. ರೂಪಾಯಿ 15,000 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡ್ತಾ ಇದ್ದಾರೆ. ಆನಂದ ಟಿ ಕರ್ಕೇರ ಹೊಸಬೆಟ್ಟು. ಮೊಗವೀರಪಟ್ಟಣ ಉಳ್ಳಾಲ ಇವರು ತಮ್ಮ ದುಡಿಮೆದಾರರಲ್ಲಿ ದುಡಿಯುವವರು ಸುಮಾರು 50,000 ರೂಪಾಯಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಇವತ್ತು ಸಾಂಕೇತಿಕವಾಗಿ 15,000 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ತಮ್ಮ ದುಡಿಮೆಯಲ್ಲಿ 50,000 ರೂಪಾಯಿಯನ್ನು ಕೊಡುವ ಒಂದು ಯೋಜನೆಯನ್ನು ಘೋಷಣೆಯನ್ನು ಮಾಡಿದ್ದಾರೆ. ಅವರು ದೇವರಿಗೆ ಮತ್ಸ್ಯ ಸಂಪತ್ತನ್ನು ನೀಡಲಿ, ಅವರಿಗೆ ಆರೋಗ್ಯವನ್ನು ನೀಡಲಿ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಜೀರ್ಣೋದ್ಧಾರಗೊಳ್ಳುತ್ತಿರುವುದು ತಮಗೆಲ್ಲ ತಿಳಿದ ವಿಷಯ ಮತ್ತು ಆ ನಿಟ್ಟಿನಲ್ಲಿ ತಾವೆಲ್ಲ ಕಾರ್ಯಪ್ರವರ್ತರಾಗಿದ್ದೀರಿ. ಉಳ್ಳಾಲ ಭಾಗದ ಜನ ಇವತ್ತು ಎಷ್ಟು ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ನೋಡುವಾಗ ತುಂಬ ಸಂತೋಷ ಆಗ್ತದೆ. ಈ ಸ್ವರ್ಣ ಸಂಚಯನ ಕಾರ್ಯಕ್ರಮ ಇದು ನಿರಂತರವಾಗಿರಲಿ. ಸ್ವರ್ಣ ಕಲಶ ದೇವಸ್ಥಾನದೊಂದು ಪ್ರಧಾನ ಅಂಗ. ದೇವಸ್ಥಾನವನ್ನು 3 ಪ್ರಾಕಾರದಲ್ಲಿ ದರ್ಶನ ಮಾಡಬಹುದು. ಒಂದು ದೇವಸ್ಥಾನದ ಧ್ವಜಸ್ತಂಭದ ಎದುರಿಗೆ ಧೂಳು ದರ್ಶನ ಅಂತೇಳಿ ಇದೆ. ಆ ನಂತರ ನಾವು ದೇವರನ್ನು ಗರ್ಭಗುಡಿಯಲ್ಲಿ ದರ್ಶನ ಮಾಡ್ತೇವೆ. ನಂತರ ಶಿಖರ ದರ್ಶನ, ಎಲ್ಲ ನಮ್ಮ ದೇವರ ದರ್ಶನ ಪುಣ್ಯ ಫಲ ನಮ್ಮ ಶಿಖರ ದರ್ಶನದ ಮೂಲಕ ಪ್ರಾಪ್ತಿ ಆಗ್ತದೆ. ನಾಡೋಜ ಡಿ ಶಂಕರ್ ಅವರ ಒಂದು ಆಶಯದಂತೆ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಹಿರಿತನದಲ್ಲಿ ಜೀರ್ಣೋದ್ಧಾರ ಕೆಲಸ ಭರದಿಂದ ಸಾಗುತ್ತಲಿದ್ದು, ಷಡಾಧಾರ ಪ್ರತಿಷ್ಠೆಯಾಗುವಾಗ ನಾವು 1 kg ಬಂಗಾರ ಮತ್ತು 2 kg ಬೆಳ್ಳಿಯನ್ನು ಆ ಭೂಮಿಯ ಭೂಗರ್ಭದಲ್ಲಿ ನ್ಯಾಸ ಮಾಡಿ ಆ ಮೂಲಕ ಷಡಾಧಾರ ಪ್ರತಿಷ್ಠೆಯನ್ನು ಮೂರ್ತಿಗೆ ಆ ನಾಳದ ಮೂಲಕ ಜೋಡಣೆ ಮಾಡಿದ್ದೇವೆ. ಮೂರ್ತಿಯು ಕೂಡ ಬಂಗಾರದ ಹೊದಿಕೆಯಿಂದ ಕಲಶದಿಂದ ಬ್ರಹ್ಮ ದೇವರ ಕಲಶ ಕೂಡ ಪೀಠ ಕೂಡ ಸ್ವರ್ಣಮಯವಾಗಿದೆ ಮತ್ತು ಗರ್ಭಗುಡಿಯ ಬಾಗಿಲು ಕೂಡ ಸ್ವರ್ಣಮಯ ಆಗ್ತದೆ. ಈಗ ನೆಲಭಾಗ, ಮಧ್ಯಭಾಗ, ಶಿಖರ ಭಾಗವು ಕೂಡ ಸುಮಾರು 5 kg ಬಂಗಾರದೊಂದಿಗೆ ಒಂದು ಸ್ವರ್ಣ ಕಲಶವಾಗಿ ಈಗ ಅದರ ಕೆಲಸ ನಡೀತಾ ಇದೆ. ಅಂದರೆ ಭೂಗರ್ಭ, ಭೂಭಾಗ ಮತ್ತು ಆಕಾಶ ಮಾರ್ಗ ತ್ರಿತಲದೂ ಕೂಡ ಸ್ವರ್ಣಮಯವಾಗಿ ನಮ್ಮ ದೇಗುಲ ಈಗ ಜೀರ್ಣೋದ್ಧಾರಗೊಳ್ಳುತ್ತಿರುವುದು ಸಮಾಜ ಬಾಂಧವರಾದ ತಮ್ಮೆಲ್ಲರ ಒಂದು ಬೆವರಿನ ಹನಿಯ ಮೂಲಕ ನಡೀತಾ ಇದೆ. ಈ ತಮ್ಮ ಹುಮ್ಮಸ್ಸು ಮುಂದಿನ ಈ ಬ್ರಹ್ಮಕಲಶೋತ್ಸವದ ಸಂದರ್ಭದೂ ಕೂಡ ಮೂಡಿ ಬರಲಿ. ತಮ್ಮಂಥ ಸಹಸ್ರ ಸಂಖ್ಯೆಯ ಒಂದು ಸ್ವಯಂ ಸೇವಕರು ಆ ದಿವಸ ಬೇಕಾಗ್ತದೆ. ಇವತ್ತಿನ ಈ ಒಂದು ಸ್ಫೂರ್ತಿ ಆ ಬ್ರಹ್ಮಕಲಶ ಆಗುವ ತನಕವೂ ಇರಲಿ ಅಂತ ಆಶಿಸಿ, ತಮಗೆಲ್ಲರಿಗೂ ನಮ್ಮ ಕುಲದೇವರು ಹಾಗೂ ಕ್ಷೇತ್ರ ಅಧಿದೇವರು ಆಯುರಾರೋಗ್ಯ ಸುಖ ಭಾಗ್ಯವನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅವರ ಗ್ರಾಮ ಸಭೆಯಲ್ಲಿ ಒಂದು ತಂಡವನ್ನು ರಚಿಸಿಕೊಂಡು ಈ ಅಮ್ಮನ ಸ್ವರ್ಣ ಕಲಶಕ್ಕೆ ಹೆಚ್ಚಿನ ರೀತಿಯ ಸಹಕಾರವನ್ನು ಕೊಡುವ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಈಗ ಒಂದು ಅಂಶಿಕವಾಗಿ ಅಮ್ಮನ ಸ್ವರ್ಣ ಕಲಶಕ್ಕೆ ಗುಡ್ಡೆಕೊಪ್ಪಳ ಮೊಗವೀರ ಗ್ರಾಮ ಸಭೆಯ ಅಧ್ಯಕ್ಷರಾದ ಕೇಶವ ಕುಂದದೇವರಿಂದ ಒಂದು ಚಿಕ್ಕ ದೇಣಿಗೆಯನ್ನ ಸಮರ್ಪಣೆಯನ್ನು ಮಾಡ್ತಿದ್ದಾರೆ. ಅವರು ಚೆಕ್ ಮುಖಾಂತರ ತಮ್ಮ ಗುರುಗಳ ಕೈಯಲ್ಲಿ ಹಸ್ತಾಂತರ ಮಾಡ್ತಿದ್ದಾರೆ. ನಮ್ಮ ಗುಡ್ಡೆಕೊಪ್ಪಳ ಗ್ರಾಮ ಸಭೆಯ ಅಧ್ಯಕ್ಷರುಗಳು ವಿನಯ ಎನ್ ಶೆಟ್ಟಿಯವರು 8,800 ರೂಪಾಯಿಯನ್ನ ಅಮ್ಮನ ಸ್ವರ್ಣ ಕಲಶಕ್ಕೆ ದೇಣಿಗೆಯಾಗಿ ನೀಡ್ತಾ ಇದ್ದಾರೆ. ವಿನಯ ಎನ್ ಶೆಟ್ಟಿಯವರು, ಹಾಗೆಯೇ ಪ್ರಜ್ಞಾ ಲೋಕೇಶ್, ನಮ್ಮ ಪ್ರಾಧ್ಯಾಪಕಿ, ಅನುದಾನಿತ ಭಾರತ್ ಪ್ರೌಢಶಾಲೆ ಉಳ್ಳಾಲ, ಇವರು ಸಹ 8,800 ರೂಪಾಯಿಯನ್ನ ತಮ್ಮ ದೇಣಿಗೆಯಾಗಿ ಅಮ್ಮನ ಸ್ವರ್ಣ ಕಲಶಕ್ಕೆ ನೀಡುತ್ತಾ ಇದ್ದಾರೆ. ಇಬ್ಬರು ಬಂದು ತಮ್ಮ ದೇಣಿಗೆಯನ್ನು ನೀಡಬೇಕು. ಹಾಗೆಯೇ ಸದಾನಂದ ಬಂಗೇರ ಹಾಗೂ ಅವರ ಶ್ರೀಮತಿ ಭಾರತಿ ಸದಾನಂದ ಬಂಗೇರವರು, ನಮ್ಮ ಹಿರಿಯವರು, ತಮ್ಮ ದೇಣಿಗೆಯಾಗಿ ಬಡವರಾದ್ರೂ ಸಹ ತಮ್ಮ ದೇಣಿಗೆ ಇರಲಿ ಅಂತ ಹೇಳಿ ಒಂದು 5,000 ರೂಪಾಯಿಯನ್ನ ಅವರು ನೀಡ್ತಾ ಇದ್ದಾರೆ ಸರ್. ಅವರನ್ನು ಸಹ
ನಮ್ಮ ಸ್ವರ್ಣ ಕಲಶ ನಿರ್ಮಾಣ ಸಮಿತಿಯ ಸದಸ್ಯರಾದ ಶ್ರೀಮತಿ ಮೀನಾಕ್ಷಿ ಎಚ್ ಸಾಲೇನ್ ಅವರು ತಮ್ಮ ವೈಯಕ್ತಿಕವಾಗಿ ಹಾಗೂ ತಮ್ಮ ಸಂಗ್ರಹ ಮಾಡಿದ 14,300 ರೂಪಾಯಿಯನ್ನ ಮೀನಾಕ್ಷಿ ಎಚ್ ಸಾಲೇನ್ ತಮ್ಮ ಆತ್ಮೀಯರಲ್ಲಿ ಸಂಗ್ರಹ ಮಾಡಿ ಇವತ್ತು ದೇಣಿಗೆಯಾಗಿ ನೀಡುತ್ತಾ ಇದ್ದಾರೆ. ಒಂದು 1/4 ಗ್ರಾಂ ಚಿನ್ನದ ಒಂದು ದೇಣಿಗೆಯನ್ನ ನಮ್ಮ ಶಂಕರ ಪೂಜಾರಿ ಅವರ ನೇತೃತ್ವದಲ್ಲಿ ಅವರ ಮರಿಮಕ್ಕಳು ಪ್ರವೀಣ್ ಪಾವನ ಪವಿತ್ರ ಇವರು ನೀಡಿದ್ದಾರೆ. ದಯವಿಟ್ಟು ವೇದಿಕೆಗೊಳಿಸಲು ಶಂಕರ ಪೂಜಾರಿ ಅವರು ನಮ್ಮ ವಿಠೋಬ ರುಕ್ಮಾಯಿ ಭಜನಾ ಮಂದಿರ ಅವರ ಸದಸ್ಯರು ಹಾಗೂ ಪೂಜಾರಿ ಅವರು ನಮ್ಮ ದೇಣಿಗೆಯಾಗಿ ನೀಡ್ತಾ ಇದ್ದಾರೆ. ಸ್ವರ್ಣಕಲಶದ ಕಮಿಟಿ ರಚನೆ ಇರ್ಬೇಕ ನಮ್ಮ ಬಗ್ವಾಡಿಯರ್ದು ಉಚ್ಚಿಲ ಮಠ ಕಮಿಟಿದಾಗಲು ಭಾರಿ ಉತ್ಸವ ಭಾರಿ ಉಮೇದರು ಅವೇನು ಸಂಗ್ರಹಣ ಮಂತರು ಸುಮಾರು 2 kg ಚಿನ್ನ ಸಂಗ್ರಹ ಪಣಗ ಪ್ರತಿದಿನ ಅಕ್ಲ ಕಾರ್ಯಚಟುವಟಿಕೆ ನಮ್ಮ ವಾಟ್ಸಪ್ ಮುಖಾಂತರ ಎಂಗ್ಲಿಗೆ ಪ್ರತಿಯೊಂದು ಸದಸ್ಯರಿಗಳ ಬತ್ತಿತ್ತು ಆ ಉಮೇದಡು ಅಗಲ ಕಲೆಕ್ಷನ್ 88 ಲಕ್ಷ ರೂಪಾಯಿ ಆಂಡ್ ಒಂದು ಕೊನೆ ಹತ್ತು ಕುಡಲ ಮಂತರಿಂದ ಅಕ್ಲು ಭರವಸೆ ಕೊಡ್ತಾರೆ. ಅಂಚನೆ ನಮ್ಮ ಉಚ್ಚಿಲಾಡ ಇಂಚಿ ಕಾಪು ಮಧ್ಯವಲಯ ಬಕ್ಕ ಉಪ್ಪಳ ಊಟ ನಮ್ಮ ಸಾಧಾರಣ ಇನಿ ಅಂಜಿ ಆಜಿನದ್ದು 700 ಗ್ರಾಮ್ಸ್ ಮುಟ ಬತ್ತುಪ್ಪು ಒಂದು ಯಾನ ಅಂದಾಜಿ ಮಂತೊಂದಿಲ್ಲ ಒಂದು ನಮ್ಮ ಪ್ರಾರಂಭ ಒಂದು ಕೊನೆ ಹತ್ತು ದಯದೀದು ಒಂದು ಪ್ರಾರಂಭ ಅನ್ನದು ಪೂರೆಲ್ಲ ನೆಟ್ಟು ಏರು ಪೂರ ಭಾಗವಹಿಸಿದರು ನನಲ ಹೆಚ್ಚಿನ ಸ್ವರ್ಣಕಲಶ ಸಂಗ್ರಹ ಮಾಡ್ಕೊಡೊಂದು ಯಾನು ಈ ಸಮಯಕ್ಕೆ ಏನೊಂದಿಲ್ಲ. ಅಂಚನೆ ನಮ್ಮ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡತೊಂದುಂಡು. ಏಪ್ರಿಲ್ 2 ಸ್ಟಾರ್ಟ್ ಆಯಿನ 15 ತಾರೀಕು ಮುಟ ಅವಳು ವಿವಿಧ ವೈದಿಕ ಕಾರ್ಯಕ್ರಮ ನಡಪರಂಡು. 1 ತಾರೀಕಿಗೆ ಬ್ರಹ್ಮಕಲಶಲ ನಡಪರಂಡು. ಮೂಲು ಪ್ರತಿದಿನ ಅನ್ನದಾನ ಸೇವೆ ಉಂಡು. ಅಂಚನೆ ಜೀರ್ಣೋದ್ಧಾರಕ್ಕೆ ಇನಿ ಮುಟ ಏರ್ಲ ಸಹಕರಿಸಿದ ಜೇರು ಬಕ್ಕ ಸಹಕರಿಸಿದ ನಕಲ್ಲ ದೇಣಿಗೆನು ಸಂಗ್ರಹ ಮಂತದ್ದು ದಯದೀದು ಅವಳು ಮುಟ್ಟವನ ವ್ಯವಸ್ಥೆ ಮಲ್ಪಲೆ ಹತ್ತಿರ ನಮ್ಮ ಮೂಲು 14 ಫಸ್ಟ್ ಅವಾರ್ಡ್ ಬಂದರಡು ವಲಯ ನಿತಿನನ ಅಧ್ಯಕ್ಷತೆ ಒಂಜಿ ಸಂಘಟನೆ ಉಂಡು. ಐಟೆ ನಮ್ಮ ಸಂಗ್ರಹಣ ಮಂದಿನ ದುಡ್ಡುನು ಅವಳು ಕೊರ್ನ ಹೆಡ್ಡೆತ್ತನು ಸುಮಾರು ಅವಳು ನಮಕ್ 8 ಕೋಟಿದ ಕೊರತೆ ಉಂಡು. ನಾಡೋಜಾಜಿ ಶಂಕರ್ ಎಂಗ್ಲಿಗೆ ಫಸ್ಟಿಗೆ ಬಂತೇರು 5 ಕೋಟಿನ ನಮ್ಮ ಅವಳು ಒರಿಪವಳು. ಆ 5 ಕೋಟಿ ಒರಿಪವನ ಸಪತನ ಎಂಗ್ಲು ಪಾರ್ದ ದಯದೀದು ಪೂರ ಸದಸ್ಯರ ನಕಲು ನೆಕ್ ಸಹಕರಿಸೋಡು. ಅಂಜನೆ ಈ ನಮ್ಮ ಸ್ವರ್ಣಕಲಶದ ಕಮಿಟಿ ಇಂದು ಈ ಕಮಿಟಿ ರಚನೆ ಆಯ್ಬಿನ ಒಂದು ನನ್ನ ಮೊಗವೀರ ಸಮಾಜಕ್ಕೆ ಒಂಜಿ ಬಾರಿ ಒಂಜಿ ಮಲ್ಲ ವೇದಿಕೆ ಆವಡು. ಈ ಕಮಿಟಿ ಮಂದದ ಇದೆಗೆ ಎಂಡು ಮನ್ಪುನತ್ತು ನಮ್ಮ ಪೂರ ವ್ಯಕ್ತಿಂತು ಹೋಚಿ ಆ ವ್ಯಕ್ತಿ ಬದಲಾವಣೆ ಆಪುಂಡು. ಇನಿ ಉಪಾಧ್ಯಕ್ಷರು ಎಲ್ಲ ಖಾಲಿ ಕಮಿಟಿ ಸದಸ್ಯರಲ್ಲ ಅವರು ಆಂಡ ವ್ಯಕ್ತಿಂತು ಹೋಚಿ ನಮ್ಮ ಸಂಘಟನೆ ನಾಡೋಜ ಜಿ ಶಂಕರ್ ನಮಗೆ ಸಂಪೂರ್ಣ ಸಹಕಾರ ಕೊಡೊಂದುಲ್ಲೇರು. ಅರೆಗೆ ಬೆಂಬಲ ಅದು ಉಂಟದು ನಮ್ಮ ಈ ಮೊಗವೀರ ಸಮಾಜದ ಸಂಘಟನೆ ಒರಿಪವಡು ಒಂದು ಯಾನ ಈ ಸಮಯಕ್ಕೆ ಏನೊಂದಿಲ್ಲ. ಅಂಚನೆ ಬ್ರಹ್ಮಕಲಶಕ್ಕೆ ನಮಗೆ ಹೊರಕಾಣಿಕೆಗೆ ಒಂಜಿ ಬಾರಿ ಮಲ್ಲ ವ್ಯವಸ್ಥೆ ಅವರಂಡು ನೆಟ್ಟು ಪೂರ ನಿಖಲು ಭಾಗವಹಿಸಿದ ಪ್ರತಿಯೊಂದು ಸದಸ್ಯರಲ್ಲ ನಮ್ಮ ಕಿಂಚಿತ್ ಹೊರಕಾಣಿಕೆಗೆ ದಾಲ ಸೇವೆ ರೂಪಾಡು ಕೊರಡೊಂದು ಯಾನ್ ಪನೊಂದಿಲ್ಲ. ಅಂಚನೆ ಏರು ನಮ್ಮ ಜೀರ್ಣೋದ್ಧಾರ ಇತ್ತ ನನ್ನ ಒಂದೊಂದು ಅಮೌಂಟ್ ಕೊಡ್ತೇರು ಬಾಕಿ ಇತ್ತಿನಾಗಲು ದಯದೀದು ಆಯ್ನಾತು ಬೇಗ ಕಂತು ಕೊರಿಯಡ ಅವಳು ಜೀರ್ಣೋದ್ಧಾರಕ್ಕೆ ಕೆಲವು ಪೇಮೆಂಟ್ ಪೂರ ಅವರುಂಡು ಅವೇನು ಆಯ್ನಾತು ಬೇಗ ಕಂತು ಕೊರಡೊಂದು ಬಂದದ್ದು ಈ ಸಮಯಕ್ಕೆ ಏನೊಂದಿಲ್ಲ. ಅಂಚನೆ ನಮ್ಮ ಮಂಗಳೂರು ವಲಯಡ್ ಜೀರ್ಣೋದ್ಧಾರ ಕಮಿಟಿಡ್ ನೆತ್ತು ಸ್ವರ್ಣಕಲಶದ ವಿಷಯಡ್ ಬೆಂಗರೆಗೆ ಎಂಗ್ಲು ಪೋದಿತ್ತ ಬೆಂಗರದಕ್ಲು ಸಂಪೂರ್ಣವಾದ ಸಹಕಾರ ಕೊಡ್ತೆ ಬೆಂಗರೆ ಮಹಾಜನ ಸಂಘಗಳ ಯಾನ್ ಈ ಸಮಯಡ್ ಧನ್ಯವಾದ ಕೊರೊಂದಲ್ಲ. ಅಂಚನೆ ನಮಕ್ ಬೆನ್ನೆಲುಬು ಆದಿನ ಸ್ಟೇಟ್ ಬ್ಯಾಂಕ್ದ ಹಸಿ ಮೀನುಗಾರರೆಲ್ಲ ಈ ಸರಿ ಎಂಗ್ಲೆಗೆ ನೆಕ್ ಸುಮಾರು 2 ಲಕ್ಷ ರೂಪಾಯಿ ಕೊರಪೆಂದು ವಾಗ್ದಾನ ಮಂತಿದ್ದಾರೆ. ದಯದೀದು ನಿಖಿಲ ಸಮಸ್ಯೆನೆಲ್ಲ ಯಾನ್ ಇತ್ತ
ನಮ್ಮ ಗುರುವಾಯಿನ ನಾಡೋಜಿ ಸಂಕರಡ ಪಂಡನ ಅವು ಆಯ್ನಾತ್ ಬೇಗ ಎಂಗ್ಲು ಮಾಜನ ಸಂಘ ಚರ್ಚೆ ಮಂತದ್ದು ಅವೇನು ಇತ್ಯರ್ಥ ಮನ್ಪು ಅಂದು ಈ ಸಮಯದ ಭರವಸೆ ಕುರ್ಪ ಅಂಚನೆ ಎಂಗ್ಲು ಸ್ಟೇಟ್ ಬ್ಯಾಂಕ್ ನುಂಗೆಲ್ ಮೀನ್ದಾಗ್ಲೆ ಈತ್ ನಡ ಎಂಗ್ಲು ಸಂಪರ್ಕನೆ ಮಂತದಿಜ್ಜಾಂಡ್ ಪ್ರಥಮ ಆದ ಪೋನಗನೆ ಅಕ್ಲೆ ಎಂಗ್ಲಿಗೆ 50,000 ರೂಪಾಯಿ ಕೊಡ್ತೀರಿ ಅಕ್ಲೆಗ್ಲ ಯಾನು ಧನ್ಯವಾದ ಕೊಡೋದಿಲ್ಲ ನೆಟ್ ಸಹಕರಿಸಿದ ಸ್ವರ್ಣ ಕಲಸಡ್ ಸಹಕರಿಸಿನ ಪೂರ ಕಮಿಟಿ ದಾಖಲೆಗೆ ಕೆಲವು ಊರು ದಾಖಲೆಗಳಿಗೆ ಸ್ಪಂದನವಂತ ಬೈಜ್ಜಿ ದಯದಿದ್ದು ನಿಖಿಲ ಅವೇನು ದಾಯ ಬೈಜ್ಜಿಂದ ಹೆಂಗೆ ಗೊತ್ತಿಜ್ಜಿ ದಯದಿದ್ದು ಓಲ ಭೇದ ಭಾವಜ್ಜನ್ನ ನಮ್ಮ ಮಗುವಿರ ಸಮಾಜ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಮ್ಮ ಸಮರ್ಪುವ ಮನ್ಪುವ ಅಂತ ಬಂದು ತಂಜಿ ಉದ್ದೇಶದ ಅವೇನು ಜೀರ್ಣೋದ್ಧಾರಗಳ ಸ್ವರ್ಣ ಕಲಸಗಳ ದಯದಿದ್ದು ಅವೇನು ಮುಟ್ಟ ವ್ಯವಸ್ಥೆ ಮನ್ಪುಲಿ ಅಂತ ನಾನು ಈ ಸಮಯ ಬಂದಿಲ್ಲ ಅಂಚನೆ ನಮ್ಮ ಬೋಳರಾದ ಎಂಗ್ಲ ಗ್ರಾಮಡ್ಲ ಸುಮಾರು 1 ಲಕ್ಷ ರೂಪಾಯಿ ವೈಗ ಬಜಾರ್ ದಕ್ಕಲು ಎಂಗ್ಲ ಒಂಜಿ ವೈಗ ಬಜಾರ್ಗೆ ಪೋಯ ವೈಗ ಬಜಾರ್ ಪೋನಾಗ ಅವಲೊಂಜಿ ಮೊಗೇರ ಸಮಾಜ ಮಹಿಳಾ ಸಂಘನೆ ಅಕ್ಲ ಒಂಜಿ ಒಂದು ಆದಿತ್ತನು ಸ್ಥಗಿತ ಆದಿತ್ತನು ಅವೇನು ಈ ಸರಿ ಎಂಗ್ಲ ಅವೇನು ಅಕ್ಲೇನು ಪೂರ ಸೇರ್ಪದ ಸ್ಥಗಿತ ಆದಿನ ಸಂಘನ ಎಂಗ್ಲ ಪುನರ್ ಸ್ಥಾಪನೆ ಮಂತದಿತ್ತ ಅವೇನು ದಯದೀದ ನೀಗ್ಲ ಅವೇನು ಪೂರಲ್ಲ ಒಟ್ಟಿಗೆ ಸೇರಿದು ಅವೇನು ಮುಂದುವರಿಯೋದು ಬಲೆಯನ್ನ ಈ ಸಮಯದ ಬಂದೊಂದಿಲ್ಲ ಅಂಚನೆ ಇನಿ ನಮ್ಮ ದಕ್ಷಿಣ ಕನ್ನಡ ಮಹಾಜನ ಸಂಘದ ಅಧ್ಯಕ್ಷರು ಜಯಶ್ರೀ ಕೋಟಿಯನ್ನು ಆರು ಬೇತೆ ಕಾರ್ಯನಿಮಿತ್ತ ಅದು ಬೇತೆ ಜಾಗೆ ಪೋತಿರು ಅಂಚಾದ ಅರ್ನಲ ಈ ಸಮಯ ಯಾನು ಶುಭ ಕೋರೊಂದು ಬೈದಿನ ಮಾತಿರೆಗ್ಲ ಸಹಕರಿಸಿನಕ್ಲೆಗೆ ಪೂರ ಧನ್ಯವಾದ ಕೊರೊಂದು ಇಂಕ ಅವಕಾಶ ಮಂತ್ ಕೊರನೆಕ್ ಧನ್ಯವಾದ ಕೊರ ನನ್ನ ರಡ್ಡು OYS ಸಾಲೇರಿ ಅಂಡ್ ಫ್ಯಾಮಿಲಿ ಆನಂದ ಹೆರಿಟೇಜ್ GSS ಸ್ಟಿಲ್ ಫ್ಲಾಟ್ ನಂಬರ್ 601 ಮುಂಬೈ ಈ ವರ್ಷ ನಮ್ಮ ಸ್ವರ್ಣ ಕಲಶ ಇದಕ್ಕೆ ಒಂದು 10,001 ರೂಪಾಯಿ ಚೆಕ್ ಅನ್ನು ಕಳಿಸಿಕೊಟ್ಟಿದ್ದಾರೆ ಸರ್ ಅವರಿಗೆ ದೇವ ಆಲಿಸಲಿ. ಹಾಗೆ ನಮ್ಮ ದಯಾನಂದ ಗುರಿಕಾರರು ಮಾಜಿ ಆಡಳಿತ ಮುಕ್ತೇಶ್ವರರು ನಮ್ಮ 1 ಗ್ರಾಂ ಚಿನ್ನದ ನಾಣ್ಯವನ್ನು ಅವರ ಲೆಕ್ಕದಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಅವರಿಗೂ ಸಹ ಒಂದು ಧನ್ಯವಾದ ಸಮರ್ಪಿಸಿದ್ದೇವೆ. ಹಾಗೆ ಬೆಂಗ್ರೆ ಮಾಜನ ಸಂಘದ ಒಂದು ವ್ಯಕ್ತಿ ಒಂದು 320 ಮಿಲಿಗ್ರಾಮ್ ಒಂದು ನಾಣ್ಯವನ್ನು ಸಮರ್ಪಣೆ ಮಾಡಿದ್ದಾರೆ. ಅವರಿಗೂ ಸಹ ದೇವಿ ಹರಸಲಿ. ಮುಂದಿನ ದಿನಗಳಲ್ಲಿ ಇದು ಪ್ರಾರಂಭವನ್ನು ನಾವು ಮಾಡುತ್ತಿದ್ದೇವೆ. ಹೆಚ್ಚಿನವರು ಈ ಒಂದು ಸ್ವರ್ಣ ಕಲಶದಲ್ಲಿ ಭಾಗವಹಿಸಿ ಅಮ್ಮನ ಒಂದು ಪಾತ್ರಕ್ಕೆ ಅನುಗ್ರಹಕ್ಕೆ ಪಾತ್ರರಾಗುವ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ವಾಸುದೇವ ಸರ್ ಮುಂದುವರಿಸುತ್ತಾರೆ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ಸ್ವರ್ಣ ಕಲಶ ನಿರ್ಮಾಣ ಸಮಿತಿ ಮಂಗಳೂರು ಉತ್ತರ ಮಧ್ಯ ವಲಯದ ವತಿಯಿಂದ ಸ್ವರ್ಣ ಸಂಚಯನ ಹಾಗೂ ಗುರಿ ಸಾಧನ ಸಮಾವೇಶದ ಈ ಒಂದು ಕಾರ್ಯಕ್ರಮದ ದಿಕ್ಸೂಚಿ ಮಾತುಗಳನ್ನಾಡಿದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಉಚ್ಚಿಲ ಇದರ ಗೌರವಾಧ್ಯಕ್ಷರು, ನಮ್ಮೆಲ್ಲ ಮಾರ್ಗದರ್ಶಕರು, ಮಗುವಿರ ಸಮಾಜದ ಅಗ್ರಮಾನ್ಯ ನಾಯಕರಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರಿಗೆ ಎಲ್ಲ ವಲಯಗಳ ಹಾಗೂ ಉಳ್ಳಾಲ ಮಗುವಿರ ಸಂಘದ ಪರವಾಗಿ ಹೃದಯ ತುಂಬುವ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆಗೈದಂಥ ಪೂಜನೀಯ ಶ್ರೀ ಸುಭಾಷ್ ಪೂಜಾರಿ ಅವರು, ಪ್ರಧಾನ ಅರ್ಚಕರು ಶ್ರೀ ವ್ಯಾಘ್ರಚಾಮುಂಡೇಶ್ವರ ದೇವಸ್ಥಾನ ಮಗುವಿರಪಟ್ಟಣ ಉಳ್ಳಾಲ, ಇವರಿಗೆ ಕೂಡ ವಂದನೆಗಳನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ಸುಭಾಷ್ ಚಂದ್ರ ಕಾಂಚನ್ ಬೋಳಾರ, ಅಧ್ಯಕ್ಷರು ದಕ್ಷಿಣ ಕನ್ನಡ ಮಗುವಿರ ಮಹಾಜನ ಸಂಘ, ಇವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂಥ ಶ್ರೀ ಮನೋಜ್ ಸಾಲಿಯಾನ್ ಉಳ್ಳಾಲ, ಅಧ್ಯಕ್ಷರು ಉಳ್ಳಾಲ ಮಗುವಿರ ಸಂಘ ಹಾಗೂ ಅಧ್ಯಕ್ಷರು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ಸ್ವರ್ಣ ಕಲಶ ನಿರ್ಮಾಣ ಕೇಂದ್ರೀಯ ಮಂಡಳಿ, ಇವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿ ಶ್ರೀ ವಸಂತ ಅಮೀನ್ ಗುರಿಕಾರರು, ಆಡಳಿತ ಮುಕ್ತೇಶ್ವರ ಶ್ರೀ ವ್ಯಾಘ್ರಚಾಮುಂಡೇಶ್ವರ ದೇವಸ್ಥಾನ ಮಗುವಿರಪಟ್ಟಣ ಉಳ್ಳಾಲ ಹಾಗೂ ಶ್ರೀ ಗಂಗಾಧರ ಸುವರ್ಣ ಮಧ್ಯಸ್ಥ ಶ್ರೀ ವ್ಯಾಘ್ರಚಾಮುಂಡೇಶ್ವರ ದೇವಸ್ಥಾನ ಮಗುವಿರಪಟ್ಟಣ ಉಳ್ಳಾಲ, ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ.